कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वते देवी गौरवाणी प्रचारिणि निर्विशेष्य शून्यवादि पाश्चात्यदेशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्णा हरे हरे राम 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 हरे ಹರೇ ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಬುಕ್ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಜಯೋ ಮತ್ತೆ ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಹರೇ ಕೃಷ್ಣ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಸೊ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಳೆದ ವಾರ ನಾವು ಹರೇ ನೋಡಿದ್ವಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಕಳೆದ ವಾರ ನಾವು ನೋಡಿದ್ವಿ ಭಗವಂತನ ಅರ್ಚಾ ವಿಗ್ರಹವನ್ನ ಬರೀ ಗೊಂಬೆ ಅಂತ ಯಾರು ಪರಿಗಣಿಸ್ತಾನೆ ಅಂತವನ ಮೂರ್ಖ, ಅಂತವನು ಆ ನರಕ ಅಂದ್ರೆ ಮಹಾಪಾಪಿ ಅನ್ನೋದು, ಮತ್ತೆ ಭಗವಂತನ ಚೈತನ್ಯ ಮಹಾಪ್ರಭುಗಳು ಹೇಳುವ ಹಾಗೆ ಕೃಷ್ಣ ಅಪರಾಧಿ, ಇದೆಲ್ಲ ನಾವು ನೋಡಿದ್ವಿ. ಈಗ 227 ಆಗಿತ್ತು. ಆದರೆ ಪ್ರಭು ನಿತ್ಯಾನಂದರ ಪಾದಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡಿತಾರೆ ಅಂತವ್ರು ಮಾತ್ರ ಗೋವಿಂದನ ಆ ಒಂದು ಆಶೀರ್ವಾದ ಅವ್ರಿಗೆ ಸಿಗುತ್ತೆ ಅನ್ನೋದನ್ನ ಚೈತ್ ಗ್ರಂಥಕಾರ್ಯ ಅಂದ್ರೆ ರಚನಾಕರ್ತರಾದಂತಹ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳಿದ್ರು. ಈಗ ಮುಂದುವರಿಸ್ತಾ ಶ್ಲೋಕ 228.
वृन्दावने वैसेयत वैष्णवमण्डल कृष्णनामपारायण परममङ्गल ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಯಾರ್ ಮಾತಾಜಿ ಓದ್ತೀರಾ? ಗಾಯತ್ರಿ ಓದ್ತೀನಿ ಮಾತಾಜಿ. ಓದಿ ಓದಿ. ವೃಂದಾವನೆ ವೈಸೇಯತ ವೈಷ್ಣವ ಮಂಡಲ ಕೃಷ್ಣ ನಾಮ ಪರಾಯಣ ಪರಮ ಮಂಗಲ. ಅನುವಾದ. ಇದು ಹೊರಟು ಓದ್ಬೇಕಾ ಮಾತಾಜಿ? ಓದಿ ಓದಿ. ವೃಂದಾವನದಲ್ಲಿ, ವೈಸೆ ಅಲ್ಲಿವೆ, ಯಥಾ ಎಲ್ಲ, ವೈಷ್ಣವ ಮಂಡಲ ಭಕ್ತರ ಸಮೂಹ, ಕೃಷ್ಣನಾಮ ಪರಾಯಣ ಪ್ರಭು ಕೃಷ್ಣನ ಹೆಸರಿಗೆ ಅಂಟಿಕೊಂಡಿರುವ ಪರಮ ಮಂಗಲ ಶ್ರೇಷ್ಠವಾದದ್ದು. ವೃಂದಾವನದಲ್ಲಿ. ಅನುವಾದ. ವೃಂದಾವನದಲ್ಲಿ ನೆಲೆಸಿರುವ ಎಲ್ಲ ವೈಷ್ಣವರ ಗುಂಪುಗಳು ಪರಮ ಮಂಗಳ ಮೂರ್ತಿಯ ಕೃಷ್ಣನ ಹೆಸರನ್ನು ಜಪಿಸುವುದರಲ್ಲಿ ಮಗ್ನವಾಗಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಈಗ ನಿತ್ಯಾನಂದರು ಅವರ ಕನಸಿನಲ್ಲಿ ಕಾಣಿಸ್ಕೊಂಡು ಅವ್ರಿಗೆ ಬೆಟ್ ಮಾಡಿ ಹೇಳಿದ್ದಾರೆ ವೃಂದಾವನಕ್ಕೆ ಹೋಗು ಅಂತ. ಆ ವೃಂದಾವನ ಅದು ಸ್ಥಾನ ಎಂತದ್ದು ಅನ್ನೋದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅಂದ್ರೆ ವೃಂದಾವನ ಅನ್ನುವಂತಹ ಸ್ಥಳ, ಅಲ್ಲಿ ಎಲ್ಲ ವೈಷ್ಣವರು ಇರ್ತಾರೆ. ಆ ವೈಷ್ಣವರು ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಗುಂಪು ಗುಂಪುಗಳಾಗಿ ಅವರು ಭಗವಂತನ ಆ ಸೇವೆಯಲ್ಲಿ ತೊಡಗಿದ್ದಾರೆ, ಮತ್ತೆ ಅವನ ಹೆಸರು ನಾಮವನ್ನ ಜಪಿಸುವುದರಲ್ಲಿ ಅವರು ಮಗ್ನವಾಗಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 229. ಯಾರ ಪ್ರಾಣದಾನ ನಿತ್ಯಾನಂದ ಶ್ರೀ ಚೈತನ್ಯ ರಾಧಾ ಕೃಷ್ಣ ಭಕ್ತಿ ವೀನೆ ನಾಹಿ ಜಾನೆ ಅನ್ಯ. ಕೃಷ್ಣ. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಗೀತೆ ಮಾತಾಜಿ, ಓದಿ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಸ್ಪೆಕ್ಸ್ ಸಾಕು. ಗೀತಾ ಆರ್ ಕೋಡಿಕಲ್ ರೆಡಿ ಇರಿ. ಹಾ, ಶ್ಲೋಕ 229. ಯಾಹೇರೆ ಪ್ರಾಣಧನ ನಿತ್ಯಾನಂದ ಶ್ರೀ ಚೈತನ್ಯ ರಾಧಾ ಕೃಷ್ಣ ಭಕ್ತಿ ವೀನೆ ನಾಹಿ ಜಾನೆ ಅನ್ಯ. ಯಾರ ಪ್ರಾಣಧನ ಜೀವನ ಮತ್ತು ಆತ್ಮ ನಿತ್ಯಾನಂದ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ರಾಧಾ ಕೃಷ್ಣ ಮತ್ತು ರಾಧಾರಾಣಿಗೆ ಭಕ್ತಿ ಸೇವೆ ವಿನಾ ನಾಹಿ ಜಾನೆ ಅನ್ಯ, ಬೇರೆ ಏನೂ ಗೊತ್ತಿಲ್ಲ. ಅನುವಾದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳು ಮತ್ತು ಪ್ರಭು ನಿತ್ಯಾನಂದರು ಅಂತಹ ವೈಷ್ಣವರ ಜೀವ ಮತ್ತು ಆತ್ಮ. ಆ ವೈಷ್ಣವರು ಶ್ರೀ ರಾಧಾಕೃಷ್ಣರಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರ ವಿನಾ ಬೇರೆ ಏನನ್ನೂ ತಿಳಿದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವೃಂದಾವನದ ಬಗ್ಗೆ ಹೇಳಿದ್ರು. ವೃಂದಾವನದಲ್ಲಿ ಇರುವಂತಹ ಎಲ್ಲಾ ಜನ ಅವರು ಸದಾ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅಂತ. ಈಗ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದರಂತಹ ವೈಷ್ಣವರ ಜೀವ ಮತ್ತು ಆತ್ಮ ಅಂತ. ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದರಂತಹ ವೈಷ್ಣವರ ಜೀವ ಮತ್ತು ಆತ್ಮ. ಆ ವೈಷ್ಣವರು ಶ್ರೀ ರಾಧಾಕೃಷ್ಣರಿಗೆ ಭಕ್ತಿ ಸೇವೆ ಸಲ್ಲಿಸುವುದರ ವಿನ ಬೇರೆ ಏನನ್ನು ತಿಳಿದಿಲ್ಲ. ಅದ್ರ ವೃಂದಾವನದ ವಾಸಿಗಳೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ ಜೀವ ಮತ್ತೆ ಆತ್ಮ ಆಗಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಅವರಿಗೆ ಜೀವ ಮತ್ತೆ ಆತ್ಮ ಆಗಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಸದಾ ರಾಧಾಕೃಷ್ಣ ಬೇರೆ ಇಲ್ಲ, ಚೈತನ್ಯ ಮಹಾಪ್ರಭುಗಳು ಬೇರೆ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ರಾಧೆಯ ಒಂದು ಭಾವದಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರ ಸೇವೆಯಲ್ಲಿ ಎಲ್ಲರೂ ಕೂಡ ತೊಡಗಿರ್ತಾರೆ ವೃಂದಾವನದ ವಾಸಿಗಳು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 230. ಸೇ ವೈಷ್ಣವೀರ ಪದ ರೇಣು ತರ ಪದ ಛಾಯ ಆದ ಮೇರೆ ದಿಲ ಪ್ರಭು ನಿತ್ಯಾನಂದ ದಯ. ಗೀತಾ ಆರ್ ಕೋಡಿಕಲ್. ಶ್ಲೋಕ 230. ಸೇ ವೈಷ್ಣವೇರ ಪದ ರೇಣು ತಾರ ಪದ ಛಾಯ ಅದ ಮೇರೆ ದಿಲ ಪ್ರಭು ನಿತ್ಯಾನಂದ ದಯ. ಸೇ ವೈಷ್ಣವೇರ, ಎಲ್ಲ ವೈಷ್ಣವರು, ಪದರೇಣು ಪಾದಧೂಳಿ, ತಾರ ಅವರ ಪದಛಾಯ ಪಾದಗಳ ಛಾಯೆ, ಅದ ಮೇಲೆ ಈ ಪತಿತಾತ್ಮನಿಗೆ ದಿಲ ಕೊಡಲಾಯಿತು ಪ್ರಭು ನಿತ್ಯಾನಂದ
ದಯ ನಿತ್ಯಾನಂದ ಪ್ರಭುಗಳ ದಯೆ. ಅನುವಾದ: ಪ್ರಭು ನಿತ್ಯಾನಂದರ ದಯೆಯಿಂದಾಗಿ ಈ ಪತಿತಾತ್ಮನಿಗೆ ವೈಷ್ಣವರ ಪಾದಧೂಳಿಯನ್ನು ಮತ್ತು ಛಾಯೆಯನ್ನು ನೀಡಲಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಅವ್ರ ಬಗ್ಗೆನೇ ಹೇಳ್ಕೊತಿದ್ದಾರೆ. ಪ್ರಭು ನಿತ್ಯಾನಂದರ ದಯೆ, ಅವರ ಕರುಣೆ, ಅವ್ಯಾಜ್ಯ ಕರುಣೆಯಿಂದಾಗಿ ಪತಿತಾತ್ಮ ಅವರನ್ನ ಅವ್ರು ಹೇಳ್ಕೊತಾ ಇರುವಂತದ್ದು. ಅಂದ್ರೆ ನಾನೊಂದು ಪಾಪಿಷ್ಟ, ನಾನೊಂದು ನಿಕೃಷ್ಟ, ನಾನು ಜಗಾಯಿ ಮದಾಯಿಗಿಂತ ಅಧಮ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವರ ಬಗ್ಗೆ ಅವ್ರು ಹೇಳ್ತಾ ಇರುವಂತದ್ದು. ಈ ಪತಿತಾತ್ಮ ಅಂದ್ರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರಿಗೆ ವೈಷ್ಣವರ ಪಾದ ಧೂಳಿಯನ್ನ ಮತ್ತೆ ಛಾಯೆಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ವೈಷ್ಣವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವರ ಸಂಘವನ್ನ ಪಡೆಯೋದಕ್ಕೆ, ಗೋಸ್ವಾಮಿಗಳ ಕೃಪೆಯನ್ನು ಪಡ್ಕೊಳ್ಳೋದಕ್ಕೆ ನಿತ್ಯಾನಂದ ಮಹಾಪ್ರಭುಗಳ ದಯೆ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 231. ತಹ ಸರ್ವಲಭ್ಯಃ ಯ ಪ್ರಭುರ ವಚನ ಸೇಯಿ ಸೂತ್ರ ಏಯಿ ತರ ಕೈಲ ವಿವರಣ. ಶ್ರುತಿ ಎಸ್ ಜೆ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 231. ತಾಂಹರ ಸರ್ವಲಭ್ಯಾಯ ಪ್ರಭುರ ವಚನ ಸೇಯಿ ಸೂತ್ರ ಏಯಿ ತರ ಕೈಲ ವಿವರಣ. ತಾಂಹ ಆ ಸ್ಥಳದಲ್ಲಿ, ಸರ್ವ ಎಲ್ಲವೂ ಲಭ್ಯ ಸಿಗುತ್ತವೆ, ಹಯ ಆಗಿದೆ. ಪ್ರಭುವಿನ ವಚನ ನುಡಿಯು, ಸೇಯಿ ಸೂತ್ರ ಅದರ ಸಂಗ್ರಹವನ್ನು, ಏಯಿ ಇದು, ತಾರ ಅವರ, ಕೈಲ ವಿವರಿಸಲಾಗಿದೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ನಿತ್ಯಾನಂದರು ಹೇಳಿದರು, ವೃಂದಾವನದಲ್ಲಿ ಎಲ್ಲವೂ ಸಾಧ್ಯ. ಇಲ್ಲಿ ನಾನು ಅವರ ಸಂಕ್ಷಿಪ್ತ ನುಡಿಯನ್ನು ವಿಸ್ತಾರವಾಗಿ ವಿವರಿಸಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅದರಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ವೃಂದಾವನದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ಅಂದ್ರೆ ಈಗ ಮುಂದುವರಿಸಿ ಅವರು ನಿತ್ಯಾನಂದ ಮಹಾಪ್ರಭುಗಳು ಹೇಳಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನ. ಅಂದ್ರೆ ವೃಂದಾವನಕ್ಕೆ ನೀನು ಹೋಗು ಅಂತ ಕನಸಿನಲ್ಲಿ ಹೇಳಿದ್ರು. ಅಲ್ಲಿ ಎಲ್ಲವೂ ಕೂಡ ನೀನ್ ಮಾಡೋದಕ್ಕೆ, ಅದ್ರ ಭಕ್ತಿಯಲ್ಲಿ ಸಾಧನೆ ಮಾಡೋದಕ್ಕೆ ನಿನ್ಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ನಾನು ಅವರ ಸಂಕ್ಷಿಪ್ತ ನುಡಿಯನ್ನ ವಿಸ್ತಾರವಾಗಿ ವಿವರಿಸಿದ್ದೇನೆ. ಅವ್ರು ಏನನ್ನ ಹೇಳಿದ್ರು ಅನ್ನೋದನ್ನ ಇಲ್ಲಿವರೆಗೂ ಅವರು ವಿವರಿಸಿ ಹೇಳಿದ್ರು. ಹೇಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ರು, ಮತ್ತೆ ಅವರ ಕೃಪೆ ಹೇಗೆ ಅವ್ರಿಗೆ ಸಿಕ್ತು ಅನ್ನೋದನ್ನ ಇಲ್ಲಿ ವಿವರವಾಗಿ ಹೇಳಿದ್ದಾರೆ. ಶ್ಲೋಕ 232. से सब पायिनु आमि वृंदावने आया सेयि सब लभ्य येयि प्रभुर कृपाया. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 232. ಸೇಯಿ ಸಬ ಪಾಯಿನು ಆಮಿ ವೃಂದಾವನೆ ಆಯ ಸೇಯಿ ಸಬ ಲಭ್ಯ ಏಯಿ ಪ್ರಭುರ ಕೃಪಾಯ. ಸೇ ಸಭಾ ಇದು ಎಲ್ಲ, ಪಾಯಿನು ಪಡೆದೆ, ಆಮಿ ನಾನು, ವೃಂದಾವನಕ್ಕೆ, ಆಯ ಬಂದು, ಸೇಯಿ ಸಭಾ ಇದು ಎಲ್ಲ, ಲಭ್ಯ ದೊರೆಯುತ್ತದೆ, ಏಯಿ ಇದು, ಪ್ರಭುರ ಕೃಪಾಯ ಪ್ರಭು ನಿತ್ಯಾನಂದರ ಕೃಪೆಯಿಂದ. ಅನುವಾದ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ವೃಂದಾವನಕ್ಕೆ ಬರುವ ಮೂಲಕ ನಾನು ಇದೆಲ್ಲವನ್ನು ಪಡೆದೆ. ಪ್ರಭು ನಿತ್ಯಾನಂದರ ಕೃಪೆಯಿಂದಾಗಿ ಇದೆಲ್ಲವೂ ಸಾಧ್ಯವಾಯಿತು. ಭಾವಾರ್ಥ. ವೃಂದಾವನದ ನಿವಾಸಿಗಳೆಲ್ಲ ವೈಷ್ಣವರು. ಅವರೆಲ್ಲ ಶ್ರೇಯಸ್ಕರರು, ಏಕೆಂದರೆ ಅವರು ಹೇಗಾದರೂ ಮಾಡಿ ಸದಾ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುತ್ತಾರೆ. ಅವರಲ್ಲಿ ಕೆಲವರು ಭಕ್ತಿ ಸೇವೆಯ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೂ ಒಟ್ಟಿನಲ್ಲಿ ಅವರು ಕೃಷ್ಣನ ಭಕ್ತರಾಗಿದ್ದಾರೆ. ಅವನ ನಾಮವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜಪಿಸುತ್ತಾರೆ. ಉದ್ದೇಶಪೂರ್ವಕವಾಗಿಯೋ ಅಥವಾ ನಿರುದ್ದೇಶಪೂರ್ವಕವಾಗಿಯೋ ರಸ್ತೆಯಲ್ಲಿ ನಡೆದಾಡುತ್ತಿರುವಾಗಲೂ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾ ರಾಧಾ ಅಥವಾ ಕೃಷ್ಣರ ಹೆಸರನ್ನು ಹೇಳುವಷ್ಟು ಅದೃಷ್ಟಶಾಲಿಗಳು ಅವರು. ಹೀಗೆ ಅವರು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಶ್ರೇಯಸ್ಕರರು. ಈಗಿನ ವೃಂದಾವನ ನಗರವು ಗೌಡಿಯ ವೈಷ್ಣವರಿಂದ ಸ್ಥಾಪಿಸಲ್ಪಟ್ಟಿದ್ದು 6 ಜನ ಗೋಸ್ವಾಮಿಗಳು ಅಲ್ಲಿಗೆ ಹೋಗಿ ನಾನಾ ದೇವಾಲಯಗಳ ನಿರ್ಮಾಣ ಕಾರ್ಯದಲ್ಲಿ ಮಾರ್ಗದರ್ಶನ ನೀಡಿದರು. ವೃಂದಾವನದಲ್ಲಿರುವ ಎಲ್ಲಾ ದೇವಾಲಯಗಳಲ್ಲಿ 90% ಗೌಡಿಯ ವೈಷ್ಣವ ಪಂಗಡಕ್ಕೆ ಸೇರಿವೆ. ಅವರು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದರ ಬೋಧನೆಗಳ ಅನುಯಾಯಿಗಳು. ಅಲ್ಲಿನ ದೇವಾಲಯಗಳಲ್ಲಿ 7 ಬಹಳ ಪ್ರಸಿದ್ಧ. ವೃಂದಾವನದ ನಿವಾಸಿಗಳಿಗೆ ರಾಧಾ ಮತ್ತು ಕೃಷ್ಣರನ್ನು ಅರ್ಚಿಸುವುದರ ವಿನ ಬೇರೆ ಏನೂ ತಿಳಿದಿಲ್ಲ.
ಈಚಿನ ವರ್ಷಗಳಲ್ಲಿ ನಿರ್ಜಲರಾದ ಹುಸಿ ಅರ್ಚಕರು ತಾವು ಉತ್ತಮ ಕುಲದ ಗೋಸ್ವಾಮಿಗಳೆಂದು ಹೇಳಿಕೊಂಡು ಖಾಸಗಿಯಾಗಿ ದೇವತೆಗಳ ಪೂಜೆಯನ್ನು ಪ್ರಾರಂಭಿಸಿದ್ದಾರೆ. ಆದರೆ ಕಟ್ಟುನಿಟ್ಟಿನ ಅಪ್ಪಟ ವೈಷ್ಣವರಾರೂ ಇದರಲ್ಲಿ ಭಾಗವಹಿಸುವುದಿಲ್ಲ. ಭಕ್ತಿ ಸೇವೆಯ ವೈಷ್ಣವ ವಿಧಾನವನ್ನು ಗಂಭೀರವಾಗಿ ಅನುಸರಿಸುವವರು ಅಂತಹ ದೇವತಾರಾಧನೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಮಾತಾಜಿ. ಗೌಡಿಯ ವೈಷ್ಣವರು ರಾಧಾಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳ ನಡುವೆ ವ್ಯತ್ಯಾಸವನ್ನು ಎನಿಸುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ರಾಧಾಕೃಷ್ಣರ ಸಂಯೋಜಿತ ರೂಪವಾದುದರಿಂದ ಅವರು ರಾಧಾ ಮತ್ತು ಕೃಷ್ಣರಿಂದ ಬೇರೆ ಅಲ್ಲ ಎಂದು ಗೌಡಿಯ ವೈಷ್ಣವರು ಹೇಳುತ್ತಾರೆ. ಆದರೆ ಕೆಲವು ದಿಕ್ಕೆಟ್ಟ ಜನರು ರಾಧಾ ಮತ್ತು ಕೃಷ್ಣರ ನಾಮದ ಬದಲು ಪ್ರಭು ಗೌರರ ಪುಣ್ಯನಾಮವನ್ನು ಜಪಿಸಲು ಬಯಸುವುದಾಗಿ ಹೇಳಿಕೊಳ್ಳುವ ಮೂಲಕ ತಾವು ಉನ್ನತ ಸ್ಥಾನಕ್ಕೆ ಏರಿದವರೆಂದು ಸಾಧಿಸಲು ಬಯಸುತ್ತಾರೆ. ಹೀಗೆ ಅವರು ಉದ್ದೇಶಪೂರ್ವಕವಾಗಿಯೇ ಚೈತನ್ಯ ಮಹಾಪ್ರಭುಗಳು ಹಾಗೂ ರಾಧಾಕೃಷ್ಣರ ನಡುವೆ ವ್ಯತ್ಯಾಸವನ್ನು ಎಣಿಸುತ್ತಾರೆ. ಅವರು ನದಿಯ ನಗಾರಿ ಎಂಬ ಪದ್ಧತಿಯನ್ನು ತಮ್ಮ ಫಲವತ್ತಾದ ಮೆದುಳಿನಲ್ಲಿ ಇತ್ತೀಚೆಗೆ ಸಂಶೋಧಿಸಿದ್ದಾರೆ. ಅವರ ಪ್ರಕಾರ ಈ ಪದ್ಧತಿಯು ಚೈತನ್ಯ ಮಹಾಪ್ರಭುಗಳಾದ ಗೌರರ ಆರಾಧನಾ ಕ್ರಮ. ಆದರೆ ಅವರು ರಾಧಾ ಮತ್ತು ಕೃಷ್ಣರನ್ನು ಆರಾಧಿಸಲು ಬಯಸುವುದಿಲ್ಲ. ಸ್ವತಃ ಚೈತನ್ಯ ಮಹಾಪ್ರಭುಗಳೇ ರಾಧಾ ಮತ್ತು ಕೃಷ್ಣರ ಸಂಯೋಜಿತ ರೂಪದಲ್ಲಿ ಆವಿರ್ಭವಿಸುವುದರಿಂದ ಮತ್ತೆ ರಾಧಾ ಮತ್ತು ಕೃಷ್ಣರ ಆರಾಧನೆಯ ಅಗತ್ಯವಿಲ್ಲ ಎಂಬ ವಾದವನ್ನು ಅವರು ಮಂಡಿಸುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಭಕ್ತರೆಂದು ಹೇಳಿಕೊಳ್ಳುವ ಇಂತಹವರ ಈ ಪಕ್ಷಪಾತವು ವಿಚ್ಛಿದ್ರಕಾರಕ ಎಂದು ಪರಿಶುದ್ಧ ಭಕ್ತರು ಭಾವಿಸುತ್ತಾರೆ. ರಾಧಾಕೃಷ್ಣ ಮತ್ತು ಗೌರಾಂಗರ ನಡುವೆ ವ್ಯತ್ಯಾಸವನ್ನು ಎಣಿಸುವ ಯಾರನ್ನೇ ಆಗಲಿ ಮಾಯೆಯ ಕೈಯಲ್ಲಿರುವ ಆಟಿಕೆ ಎಂದು ಪರಿಗಣಿಸಬೇಕು. ಚೈತನ್ಯ ಮಹಾಪ್ರಭುಗಳು ಲೌಕಿಕರು ಎಂದು ಭಾವಿಸಿ ಅವರ ಪೂಜೆಯನ್ನು ವಿರೋಧಿಸುವ ಇನ್ನೂ ಕೆಲವರಿದ್ದಾರೆ. ರಾಧಾಕೃಷ್ಣರು ಚೈತನ್ಯ ಮಹಾಪ್ರಭುಗಳಿಗಿಂತ ವಿಭಿನ್ನ ಎಂದು ಭಾವಿಸಿ ಆರಾಧಿಸುವವರು ಅಥವಾ ಚೈತನ್ಯ ಮಹಾಪ್ರಭುಗಳನ್ನು ಆರಾಧಿಸಿ ರಾಧಾಕೃಷ್ಣನನ್ನು ಆರಾಧಿಸದಿರುವವರು ಇಂತಹ ಯಾವುದೇ ಪಂಗಡದವರು ಚೈತನ್ಯ ಮಹಾಪ್ರಭು ಮತ್ತು ರಾಧಾಕೃಷ್ಣರ ನಡುವೆ ವ್ಯತ್ಯಾಸವನ್ನು ಎಣಿಸಿದರೆ ಅವರು ಪ್ರಾಕೃತ ಸಹಜೀಯರ ಗುಂಪಿನಲ್ಲಿದ್ದಾರೆ ಎಂದು ಭಾವಿಸಬೇಕು. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರಾದ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು 225 ಮತ್ತು 226ನೆಯ ಶ್ಲೋಕಗಳಲ್ಲಿ ಹೀಗೆ ಭವಿಷ್ಯ ನುಡಿದಿದ್ದಾರೆ. ಮುಂದೆ ಆರಾಧನೆಯ ಕಾಲ್ಪನಿಕ ವಿಧಾನಗಳನ್ನು ತಯಾರಿಸುವ ಜನರು ಕ್ರಮೇಣ ರಾಧಾಕೃಷ್ಣರ ಆರಾಧನೆಯನ್ನು ಕೈಬಿಡುತ್ತಾರೆ. ಅವರು ತಮ್ಮನ್ನು ಚೈತನ್ಯ ಮಹಾಪ್ರಭುಗಳ ಭಕ್ತರೆಂದು ಕರೆದುಕೊಂಡರೂ ಚೈತನ್ಯ ಮಹಾಪ್ರಭುಗಳ ಆರಾಧನೆಯನ್ನು ಕೈಬಿಟ್ಟು ಲೌಕಿಕ ವ್ಯವಹಾರಗಳಿಗೆ ಪತನ ಹೊಂದುತ್ತಾರೆ. ಚೈತನ್ಯ ಮಹಾಪ್ರಭುಗಳ ನಿಜವಾದ ಆರಾಧಕರಿಗೆ ಶ್ರೀ ಶ್ರೀ ರಾಧಾ ಮತ್ತು ಕೃಷ್ಣರನ್ನು ಆರಾಧಿಸುವುದೇ ಜೀವನದ ಅಂತಿಮ ಗುರಿಯಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ವೃಂದಾವನಕ್ಕೆ ಬರೋದ್ರಿಂದ ಅವ್ರಿಗೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ನಿತ್ಯಾನಂದ ಮಹಾಪ್ರಭುಗಳು ತಿಳಿಸಿ ಕಳಿಸಿದ್ದಾರೆ. ಈಗ ಅವರ ಕೃಪೆಯಿಂದ ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಮುಂದುವರಿಸ್ತಾ ಇದ್ದಾರೆ. ಹೇಗೆ ಅವರು ವೃಂದಾವನಕ್ಕೆ ಬಂದು ಅಲ್ಲಿ ಗೋಸ್ವಾಮಿಗಳ ಕೃಪೆಯಿಂದ ಅವರು ಏನೆಲ್ಲ ಒಂದು ಭಗವಂತನ ಲೀಲೆಗಳನ್ನ ಅವರು ಸವಿಸ್ತಾರವಾಗಿ ನಮ್ಗೆ ಈ ಚೈತನ್ಯ ಚರಿತಾಮೃತದ ಮೂಲಕ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅದಕ್ಕೆ ಮೊದಲೇ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅವತ್ತ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಬೃಂದಾವನದ ನಿವಾಸಿಗಳು ಯಾರು ಅಂದ್ರೆ ಅಲ್ಲಿನ ಜನ ಸದಾ 90% ಹೇಳ್ತಾ ಇದ್ದಾರೆ. ಅಷ್ಟು ಜನರು ಕೂಡ ವೈಷ್ಣವರು. ಅವರು ಯಾವಾಗ್ಲೂ ರಾಧಾಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿರುವಂತವ್ರು. ಅವ್ರು ಎಷ್ಟೋ ಅದೃಷ್ಟಶಾಲಿಗಳಂದ್ರೆ ಭಗವಂತನ ಭಕ್ತರು ಅಥವಾ ವೈಷ್ಣವರು ಅಲ್ಲದೇ ಇರೋರು ಕೂಡ ವೃಂದಾವನದಲ್ಲಿ ಇರುವಂತಹ ಜನ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅದನ್ನ ಇಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷ ಅಂತ ಹೇಳ್ತಾ ಇದಾರೆ. ಹಾಗೆ ಅವರು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ. ಅಂದ್ರೆ ರಾಧೆ ರಾಧೆ ಅಂದ್ರೆ ಯಾರಾದ್ರೂ ಸಡನ್ ಆಗಿ ಎದುರುಗಡೆ ಸಿಕ್ಕಿದ್ರು ಅಂದ್ರೆ ಯಾರನ್ನಾದ್ರೂ ನೋಡಿದ್ರು ಅಂದ್ರೆ ಅವರು ಅವರಿಗೆ ಶುಭಾಶಯವನ್ನ ಕೋರೋದು ಯಾವ ರೀತಿ ಹೇಳ್ತಾರೆ ಅಂದ್ರೆ ರಾಧೆ ರಾಧೆ ಅಂತ ಹೇಳುವಂಥದ್ದು, ಜೈ ಶ್ರೀ ಕೃಷ್ಣ ಅಂತ ಹೇಳುವಂಥದ್ದು. ಹೀಗೆ ಅವರು ಸದಾ ಭಗವಂತನ ನಾಮಸ್ಮರಣೆ ಮಾಡುವಷ್ಟು ಅದೃಷ್ಟಶಾಲಿಗಳು ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗೀಗ ಒಂದು ವೃಂದಾವನದಲ್ಲಿ ಏಳು ಅಲ್ವಾ ಇಷ್ಟು ದೇವಾಲಯಗಳು 7 ಪ್ರಸಿದ್ಧ ದೇವಾಲಯಗಳು ಅಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 90% ಜನ ಅವರು ಗೌಡಿಯ ವೈಷ್ಣವ ಪಂಗಡಕ್ಕೆ ಸೇರಿದವರೇ ಆಗಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಜನ ಈಗೀಗ ಉಟ್ಕೋತಾ ಇದ್ದಾರೆ ವೃಂದಾವನದಲ್ಲೂ ಕೂಡ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ಅವರು
ಉತ್ತಮ ಕುಲದವರು ಗೋಸ್ವಾಮಿಗಳು ಅಂತ ಹೇಳ್ಕೊತಾರೆ. ಆದ್ರೆ ಗೋಸ್ವಾಮಿಗಳು ಅಥವಾ ವೈಷ್ಣವರಾದವರು ಯಾವಾಗ್ಲೂ ಕೂಡ ರಾಧಾಕೃಷ್ಣನ ಆರಾಧನೆ ಮಾಡುವಂತವ್ರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಗೋಸ್ವಾಮಿಗಳು ಅಂತ ಹೇಳ್ಕೊಂಡು ದೇವತೆಗಳ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಯಾರು ಶುದ್ಧ ವೈಷ್ಣವರಿದ್ದಾರೆ, ಭಕ್ತರಿದ್ದಾರೆ ಅಂತವ್ರು ಯಾವತ್ತೂ ಕೂಡ ಅಂತಹ ಸ್ಥಳಗಳಿಗೆ ಅವರು ಹೋಗೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಜನ ಅಲ್ಲಿರುವಂತವ್ರು ಯಾವ ರೀತಿ ಬದಲಾವಣೆಯನ್ನ ಹೊಂದುತ್ತಾ ಇದ್ದಾರೆ ಅಂತಂದ್ರೆ, ಅವರು ರಾಧಾಕೃಷ್ಣರ ಇಬ್ಬರ ಸಂಯೋಜನೆ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳಿ ರಾಧಾಕೃಷ್ಣರನ್ನ ಆರಾಧನೆ ಮಾಡೋದನ್ನ ಬಿಟ್ಟು ಅವರು ನೇರವಾಗಿ ಬರೀ ಚೈತನ್ಯ ಮಹಾಪ್ರಭುಗಳಿಗೆ ಗೌರಾಂಗ ಅಂತ ಹೇಳಿ ಅವರನ್ನ ಆರಾಧನೆ ಮಾಡಿದ್ರೆ ಸಾಕು ಅಂತ ಹೇಳುವಂತಹ ಒಂದು ಹೊಸ ರೀತಿಯ ಜನ ಹುಟ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಧಾರಾಣಿ ಮತ್ತೆ ಚೈತನ್ಯ ಮಹಾಪ್ರಭುಗಳು ಅವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು ಸತ್ಯ. ಹಾಗಾಗಿ ಇಬ್ಬರನ್ನು ಕೂಡ ಆರಾಧನೆ ಮಾಡ್ಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ನದಿಯ ನಾಗರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಪದ್ಧತಿಯಲ್ಲಿ ಬರುವಂತಹ ಜನ ಹೀಗೆ ಚೈತನ್ಯ ಮಹಾಪ್ರಭುಗಳನ್ನ ಮಾತ್ರನೇ ಆರಾಧನೆ ಮಾಡ್ತಾರೆ. ಗೌರಾಂಗ ಅಂತ ಹೇಳಿ ಅವರನ್ನ ಆರಾಧನೆ ಮಾಡ್ತಾರೆ ಹೊರತು ರಾಧಾಕೃಷ್ಣನನ್ನ ಆರಾಧಿಸುವುದನ್ನ ಅವರು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಯಾರು ಈ ರೀತಿ ವಾದವನ್ನ ಮಾಡ್ತಾರೆ, ಅಂದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಆರಾಧನೆ ಮಾಡಿದ್ರೆ ಸಾಕು, ರಾಧಾಕೃಷ್ಣರನ್ನ ಆರಾಧನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಯಾರು ಭಾವಿಸ್ತಾರೆ, ಅಂತವರನ್ನ ಇಲ್ಲಿ ವಿಚಿತ್ರಕಾರಕ ಮತ್ತೆ ಚೈತನ್ಯ ಮಹಾಪ್ರಭುಗಳ ಭಕ್ತರೆಂದು ಹೇಳಿಕೊಳ್ಳುವ ಇಂಥವರ ಈ ಪಕ್ಷಪಾತವು ವಿಚಿತ್ರಕಾರಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿ ಭಕ್ತರಾದವರು ಭಾವಿಸ್ತಾರೆ ಅಂತ. ಮತ್ತೆ ರಾಧಾಕೃಷ್ಣ ಗೌರಾಂಗ ನಡುವೆ ವ್ಯತ್ಯಾಸವನ್ನ ಯಾರು ಎಣಿಸಬಾರದು. ಎಣಿಸಿದ್ದಾರೆ ಅಂತಂದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ, ಮಾಯೆಯ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ಕೋಬೇಕು. ಮಾಯೆ ಯಾವ ರೀತಿ ಅವಳ ಒಂದು ಯುದ್ಧವನ್ನ ಸಾರ್ತಾಳೆ ಅಂತಂದ್ರೆ, ಅವ್ರಿಗೆ ವೈಷ್ಣವರೇ ಆಗಿದ್ರು ಕೂಡ ಅವರಲ್ಲೂ ಕೂಡ ಈ ರೀತಿ ಒಂದು ಮತಭೇದವನ್ನ ತರ್ತಾಳೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಲೌಕಿಕರು ಎಂದು ಭಾವಿಸಿ ಅವರ ಪೂಜೆಯನ್ನು ವಿರೋಧಿಸುವ ಇನ್ನು ಕೆಲವರಿದ್ದಾರೆ. ಅಂದ್ರೆ ಒಂದು ಚೈತನ್ಯ ಮಹಾಪ್ರಭುಗಳ ಆರಾಧನೆ ಮಾಡುವವರು ಮತ್ತೆ ರಾಧಾಕೃಷ್ಣನನ್ನ ಕೈ ಬಿಡುವಂತವ್ರು, ಅಥವಾ ರಾಧಾಕೃಷ್ಣನ ಆರಾಧನೆ ಮಾಡುವಂತವ್ರು ಚೈತನ್ಯ ಮಹಾಪ್ರಭುಗಳನ್ನ ನಂಬದೇ ಇರುವಂತವ್ರು. ಅಂತಹ ವ್ಯತ್ಯಾಸಗಳನ್ನ ಮಾಡುವವರನ್ನ ಇಲ್ಲಿ ಪ್ರಾಕೃತ ಸಹಜೀಯರು ಅಂತ ಕರಿತಾ ಇದ್ದಾರೆ. ಪ್ರಾಕೃತ ಸಹಜೀಯರು, ಇದು ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಓದಿರ್ತೀವಿ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಪ್ರಾಕೃತ ಸಹಜೀಯರು ಅಂದ್ರೆ ಯಾರು ಅಂತ? ವೃಂದಾವನದಲ್ಲಿ ಇರುವಂತಹ ಜನ ಅಂದ್ರೆ ಗಂಡಸರು ಇದು ಹೆಂಗಸರ ಹಾಗೆ ಡ್ರೆಸ್ ಹಾಕೊಂಡು ನಾನು ರಾಧಾರಾಣಿಯ ಸೇವಕಿ ಅಥವಾ ನಾನು ಗೋಪಿ ಅಂತ ಹೇಳಿ ನಟನೆ ಮಾಡ್ತಾ ಇರ್ತಾರೆ. ಅಂತಹ ಜನ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರಾದ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಈಗಾಗಲೇ ನಮ್ಗೆ 225 ಮತ್ತು 26ನೇ ಶ್ಲೋಕದಲ್ಲಿ ಏನಂತ ಹೇಳಿದ್ರು, ಆ ಭಗವಂತನ ಅರ್ಚಾ ವಿಗ್ರಹದ ಆರಾಧನೆಯ ಮಹತ್ವವನ್ನ ತಿಳಿಸಿದ್ರು. ಅಂದ್ರೆ ಅರ್ಚಾ ವಿಗ್ರಹ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅದು ಭಗವಂತನ ಅರ್ಚಾವತಾರ. ಆದ್ರೆ ಯಾರು ನಿರಾಕಾರವಾದಿಗಳಿದ್ದಾರೆ, ಯಾರು ಕೃಷ್ಣಾಪರಾಧಿಗಳಿದ್ದಾರೆ, ಅವ್ರೇನ್ ಮಾಡ್ತಾರೆ, ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಅಂತಹ ಜನ ಅವರು ಮುಂದೆ ಏನಾಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅವರು ಕೊನೆಗೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ರಾಧಾಕೃಷ್ಣನ ಆರಾಧನೆಯನ್ನು ಬಿಟ್ಟು ಬಿಡ್ತಾರೆ. ಯಾಕೆಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂತ ಜನ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಭಕ್ತರೆಂದು ಕರೆದುಕೊಂಡ್ರು ಕೂಡ ಚೈತನ್ಯ ಮಹಾಪ್ರಭುಗಳ ಆರಾಧನೆಯನ್ನು ಅವರು ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಹಾಗಾದ್ರೆ ಅವ್ರು ಏನಾಗ್ತಾರೆ, ಲೌಕಿಕ ವ್ಯವಹಾರಗಳಲ್ಲಿ ತೊಡಗೋದಕ್ಕೆ ಆರಂಭ ಮಾಡ್ತಾರೆ. ಅಂತಹ ಜನ ಈ ರೀತಿ ಮುಂದುವರಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಭಗವಂತನ ನಿಜವಾದ ಆರಾಧಕರಿದ್ದಾರೆ ಅವರು ರಾಧಾಕೃಷ್ಣನನ್ನು ಕೂಡ ಆರಾಧಿಸ್ತಾರೆ. ಇಬ್ಬರನ್ನು ಕೂಡ ಆರಾಧನೆ ಮಾಡುವಂಥದ್ದೇ ಅವರ ಒಂದು ಜೀವನದ ಅಂತಿಮ ಗುರಿ ಕೂಡ ಆಗಿರುತ್ತೆ ಅನ್ನೋದನ್ನಲ್ಲಿ ಹೇಳ್ತಿದ್ದಾರೆ. ಶ್ಲೋಕ 133. ಆಪನರಕತಲಿಕಿ ನಿರ್ಲಜ ಹಾಯಿಯ ನಿತ್ಯಾನಂದ ಗುಣೆ ಲಿಕಾಯ ಉನ್ಮತ್ತ ಕರಿಯ. ರತ್ನ ಬಸವರಾಜ್ ಮಾತಾಜಿ ಓದಿ. ರತ್ನ ಬಸವರಾಜ್ ಮಾತಾಜಿ ಓದಿ ಮಾತಾಜಿ ಓದಿ ಮಾತಾಜಿ. ಅಪನಾರಕತಲೀಲ ನಿರ್ಲಜ
ಅಪಾರ ವೈಕ ಸಿಕ್ಕಿ ನಾಚಿಕದೆ ನಿತ್ಯಾದ ಗುಣಗಳು ಲೇಖ ಬರಂತೆ ಕರಿಯ ಚೆನ್ನಾಗಿ ಯಾವ ನನ್ನ ಏನು ಪ್ರಭು ಜ್ಞಾನ ಗುಣಗಳು ಕೇಳುದಿಲ್ಲ ಮಾತಾಜಿ, ನಿಮ್ಗೆಲ್ಲ ಕೇಳ್ತದಾ ಬಾಕಿಯವರಿಗೆ? ಇಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ ಮಾತಾಜಿ. ಹಾ, ಬೇಡ, ಅವರು ಬೇಡ. ಲಲಿತಾ ಆರ್ ಪೂಜಾರಿ ಮಾತಾಜಿ ಓದಿ. ಬಿಟ್ಟು ಬಿಟ್ಟು ಕೇಳಿಸ್ತಾ ಇದೆ ಮಾತಾಜಿ. ಹೌದು, ಅದು ಸಿಗ್ನಲ್ ಇಲ್ಲ. ಲಲಿತಾ ಆರ್ ಪೂಜಾರಿ, ಲಲಿತಾ ಆರ್ ಪೂಜಾರಿ, ಚಿತ್ರ ಮೋಹಿನಿ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ, ಮೂವರಲ್ಲಿ ಯಾರಾದ್ರೂ ಒಬ್ರು ಓದಿ. ರೆಡಿ ಆಗಿರಿ. ಓಕೆ, ಓದಿ. ಶ್ಲೋಕ 233. आपनार कताली की निर्लज्जा इया नित्यानंद गुणे लेकाय उन्मत्त करिया. अपनाರ ವೈಯಕ್ತಿಕ ಕಥಾ ವರ್ಣನೆ ಲಿಖಿ ನಾನು ಬರದೆ, ನಿರ್ಲಜ್ಜ ಇಯ ನಾಚಿಕೆ ಇಲ್ಲದೆ, ನಿತ್ಯಾನಂದ ಗುಣೆ ನಿತ್ಯಾನಂದರ ಗುಣಗಳು, ಲೇಖಾಯ ಬರೆಯುವಂತೆ ಮಾಡು, ಉನ್ಮತ್ತ ಕರಿಯ ಹುಚ್ಚನನ್ನಾಗಿಸಿ. ಅನುವಾದ: ಯಾವ ಹಿಂಜರಿಕೆಯೂ ಇಲ್ಲದೆ ನಾನು ನನ್ನ ಕಥೆಯನ್ನು ವರ್ಣಿಸಿದ್ದೇನೆ. ಪ್ರಭು ನಿತ್ಯಾನಂದರ ಗುಣಗಳು ನನ್ನನ್ನು ಹುಚ್ಚನನ್ನಾಗಿಸಿ ಈ ಸಂಗತಿಗಳನ್ನು ಬರೆಯಲು ಪ್ರಚೋದಿಸಿದವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೇಗೆ ಭಾಗವತದಲ್ಲಿ ವ್ಯಾಸರು, ಭಾಗವತದ ರಚನಾಕರ್ತರು ಯಾರು ಅಂದ್ರೆ ವ್ಯಾಸದೇವರು. ಆದ್ರೆ ಅವರ ಒಂದು ರಚನೆಯಲ್ಲಿ ಅವರ ಬಗ್ಗೆನೇ ಅವ್ರು ಹೇಳ್ಕೊಳ್ಳೋ ಹಾಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಇಲ್ಲಿವರೆಗೂ ಅವರ ಕಥೆಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಕಥೆಯನ್ನ ನಾನು ಈ ರೀತಿ ಹೇಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ, ನಾನು ಪ್ರಭು ನಿತ್ಯಾನಂದರ ಗುಣಗಳು ನನ್ನನ್ನ ಹುಚ್ಚನನ್ನಾಗಿಸಿದೆ. ಅಂದ್ರೆ ಅವರನ್ನ ಗುಣಗಾನ ಮಾಡ್ತಾ ಮಾಡ್ತಾ ನಿತ್ಯಾನಂದರ ಒಂದು ಮಹಿಮೆಗಳನ್ನ ಅವರು ಹಾಡ್ತಾ ಇಲ್ಲಿ ಅವರ ಕತೆ ಕೂಡ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಆ ರೀತಿ ನನಗೆ ಹೇಳುವ ಹಾಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 234. ನಿತ್ಯಾನಂದ ಪ್ರಭುರ ಗುಣ ಮಹಿಮ ಅಪಾರ ಸಹಸ್ರವದನೆ ಶೇಷ ನಾಹಿ ಪಾಯ ಯಾರ. ಓದಿ. ಚಿತ್ರ ಯಾರು ಓದಿ? ಶ್ಲೋಕ 234. ನಿತ್ಯಾನಂದ ಪ್ರಭುರ ಗುಣ ಮಹಿಮ ಅಪಾರ ಸಹಸ್ರವದನೆ ಶೇಷ ನಾಹಿ ಪಾಯ. ನಿತ್ಯಾನಂದ ಪ್ರಭು ನಿತ್ಯಾನಂದರ ಗುಣ ಮಹಿಮಾ ದಿವ್ಯ ಗುಣಗಳ ಮಹಿಮೆಗಳು ಅಪಾರ, ಅಳೆಯಲಾಗದ, ಸಹಸ್ರವದನೆ ಸಾವಿರಾರು ಬಾಯಿಗಳಲ್ಲಿ, ಶೇಷ ಅನಂತ, ನಾಹಿ ಆಗುವುದಿಲ್ಲ, ಪಾಯ ಪಡೆ, ಯಾರ. ಅನುವಾದ: ನಿತ್ಯಾನಂದ ಪ್ರಭುಗಳ ದಿವ್ಯ ಗುಣಗಳ ಮಹಿಮೆಗಳು ಅಪಾರವಾಗಿವೆ. ಸಾವಿರಾರು ಬಾಯಿಗಳಿರುವ ಪ್ರಭು ಶೇಷನು ಅವುಗಳ ಕೊನೆಯನ್ನು ಮುಟ್ಟಲಾರ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಿತ್ಯಾನಂದ ಮಹಾಪ್ರಭುಗಳು ಅಂದ್ರೆ ಸ್ವತಃ ಬಲರಾಮ, ಅವರ ಗುಣ ಮಹಿಮೆಗಳು ಎಷ್ಟಿದೆ ಅಂತಂದ್ರೆ ಅದನ್ನ ಸಾವಿರಾರು ಬಾಯಿಗಳಿರುವಂತಹ ಶೇಷನ ಕೂಡ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ, ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅನ್ನೋದನ್ನಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಶ್ಲೋಕ 235. ಶ್ರೀರೂಪ ರಘುನಾಥ ಪದೆಯರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಹರೇ ಕೃಷ್ಣ. ಓದಿ. ಶ್ರೀರೂಪ ರಘುನಾಥ ಪದೆಯರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಶ್ರೀರೂಪ ರೂಪ ಗೋಸ್ವಾಮಿ, ರಘುನಾಥ ಶ್ರೀಲ ರಘುನಾಥ ಗೋಸ್ವಾಮಿ, ಪದೇ ಪಾದಕಮಲದಲ್ಲಿ ಯಾರ ಆತ ಆಶಾ ನಿರೀಕ್ಷೆ, ಚೈತನ್ಯ ಚರಿತಾಮೃತ ಎಂಬ ಗ್ರಂಥ ಕಹೆ ವರ್ಣಿಸು, ಕೃಷ್ಣದಾಸ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಅನುವಾದ: ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು
ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಪ್ರಭು ನಿತ್ಯಾನಂದ ಬಲರಾಮರ ಅತಿಶಯ ಕೀರ್ತಿ ಎನ್ನುವ 5ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀನರೂಪ ಮತ್ತೆ ಶ್ರೀ ರಘುನಾಥರ ಪಾದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತೆ ಮಹನೀಯರ ನಡೆಯ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನ ಕಥೆಯನ್ನ ಹೇಳೋದಕ್ಕೆ ಮುಂದುವರಿಸ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲ ಗೋಸ್ವಾಮಿಗಳ ಒಂದು ಆಶ್ರಯವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದು ಅವರ ಅನುಗ್ರಹದಿಂದ ಅವರಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸುತ್ತಾ ನಾನು ಮುಂದುವರಿಸ್ತಾ ಇದ್ದೀನಿ ಈ ಚೈತನ್ಯ ಚರಿತಾಮೃತವನ್ನ ಕಥೆಯನ್ನ ಹೇಳೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಚೈತನ್ಯ ಚರಿತಾಮೃತದ ಆದಿಲೀಲೆ ಪ್ರಭು ನಿತ್ಯಾನಂದ ಬಲರಾಮ ಅತಿಶಯ ಕೀರ್ತಿ ಅನ್ನುವಂತ 5ನೇ ಒಂದು ಚಾಪ್ಟರ್ ಇಲ್ಲಿಗೆ ಮುಗೀತಾ ಇದೆ. 5ನೇ ಅಧ್ಯಾಯ ಇಲ್ಲಿಗೆ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗೀತು. ಮುಂದಿನದ್ದು ಮಾತಾಜಿ. ಹರೇ ಕೃಷ್ಣ. ಸ್ಲೈಡ್ ಉಂಟಾ ಮಾತಾಜಿ? ಅದ ನಂತರ ಬುಕ್ ಇದೆ ಮಾತಾಜಿ, ಸ್ಲೈಡ್ ಅಲ್ಲಿ ಇಲ್ಲ, ಅದೇ ಎಂಡ್ ಆಯ್ತು. ಸ್ಲೈಡ್ ಕಳಿಸಿ ನೋಡ್ತೇನೆ ಬಂದಿದೆ ಅಂತೇಳಿ. ಇರ್ಬೇಕು ನನ್ನ ಹತ್ರ, ಡೌಟ್ ಕಳಿಸ್ತೇನೆ ಮಾತಾಜಿ. ನೀವು ಅಷ್ಟು ತನಕ ಪುಸ್ತಕದಲ್ಲಿ ಓದಿ. ಹಾ ಮಾತಾಜಿ, ಶೇರ್ ನೀವೇ ಮಾಡ್ಬೇಕು ಮಾತಾಜಿ, ನಂದು ಫೋನ್ ಅಲ್ಲಿ ಶೇರ್ ಆಗ್ತಿಲ್ಲ. ಆದ್ರೆ ಲ್ಯಾಪ್ಟಾಪ್ಗೆ ಡೌನ್ಲೋಡ್ ಮಾಡಕ್ ಟೈಮ್ ಹಿಡಿಯುತ್ತೆ. ಓಕೆ ಓಕೆ. ಮತ್ತೆ ಅಧ್ಯಾಯ 6 ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ. ಮುಂದೆ ನಾವು ಈಗ ಅದ್ವೈತ ಆಚಾರ್ಯರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಇಲ್ಲಿವರೆಗೂ ನಿತ್ಯಾನಂದ ಮಹಾಪ್ರಭುಗಳ ಕೃಪೆ ಮತ್ತೆ ಮಹಿಮೆಯನ್ನ ತಿಳ್ಕೊಂಡಿದ್ದೀವಿ. ಈಗ ಅದ್ವೈತ ಆಚಾರ್ಯರ ಭವ್ಯತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ವೈತ ಆಚಾರ್ಯರ ನಿಜ ಲಕ್ಷಣವನ್ನು 2 ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ಐಹಿಕ ಪ್ರಕೃತಿಗೆ ಲೌಕಿಕ ಕಾರಣ ಹಾಗೂ ನಿಮಿತ್ತ ಎನ್ನುವ 2 ಲಕ್ಷಣಗಳಿವೆ. ನಿಮಿತ್ತ ಎಂಬುದರಡಿ ಬರುವ ಚಟುವಟಿಕೆಗಳು ಮಹಾವಿಷ್ಣು ಉಂಟು ಮಾಡುತ್ತಾನೆ, ಮತ್ತು ಲೌಕಿಕ ಕಾರಣದ ಕಕ್ಷೆಯಲ್ಲಿ ಬರುವ ಕಾರ್ಯಗಳನ್ನು ಅದ್ವೈತ ಎಂಬ ಹೆಸರಿನ ಇನ್ನೊಂದು ವಿಷ್ಣು ರೂಪವು ಏರ್ಪಡಿಸುತ್ತದೆ. ಈ ಜಗತ್ತ ಅಭಿವ್ಯಕ್ತಿಗೆ ಮೇಲ್ವಿಚಾರಕನಾದ ಆ ಅದ್ವೈತರು ಚೈತನ್ಯರೊಡನೆ ಇರಲು ಅದ್ವೈತ ಆಚಾರ್ಯ ರೂಪದಲ್ಲಿ ಇಳಿದು ಬಂದಿದ್ದಾರೆ. ಅದ್ವೈತ ಆಚಾರ್ಯರನ್ನು ಭಗವಾನ್ ಚೈತನ್ಯರ ದಾಸರೆಂದು ಸಂಬೋಧಿಸಿದಾಗ ಅವರ ಮಹಿಮೆಗಳು ಉತ್ಪ್ರೇಕ್ಷಿತವಾಗುತ್ತವೆ. ಏಕೆಂದರೆ ವ್ಯಕ್ತಿಯನ್ನು ದಾಸ್ಯ ಭಾವದಿಂದ ಗೊಳಿಸಿದಲ್ಲದೆ ಆತನು ಪರಮಪ್ರಭುವಾದ ಕೃಷ್ಣನಿಗೆ ಸಲ್ಲಿಸಿದ ಭಕ್ತಿ ಸೇವೆಯಿಂದ ಫಲಿತವಾಗುವ ರಸಗಳನ್ನು ಅರ್ಥೈಸಿಕೊಳ್ಳಲಾರ. ಅದರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ವೈತಾಚಾರ್ಯರು ಯಾರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಅವರು ಸ್ವತಃ ಮಹಾವಿಷ್ಣು ಅಂದ್ರೆ ವಿಷ್ಣುವಿನ ಒಂದು ಅವತಾರ. ಅದ್ವೈತಾಚಾರ್ಯರು ಅವರು ಇಲ್ಲಿ 2 ರೀತಿಯ ಪ್ರಕೃತಿ ಸೃಷ್ಟಿಗೆ 2 ರೀತಿಯ ಕಾರಣಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಐಹಿಕ ಪ್ರಕೃತಿ ಆಗೋದಕ್ಕೆ 2 ಕಾರಣಗಳು ಅಂದ್ರೆ ಅದು ಒಂದು ನಿಮಿತ್ತ ಕಾರಣ, ಇನ್ನೊಂದು ಲೌಕಿಕ ಕಾರಣ ಅಂತ ಹೇಳ್ತಾ ಇದ್ದಾರೆ. ಒಂದು ಲೌಕಿಕ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಈ ಲೌಕಿಕ ಕಾರಣ ಏನಿದೆ, ನಿಮಿತ್ತ ಕಾರಣಕ್ಕೆ ಮೂಲ ಕಾರಣ ಅಂದ್ರೆ ಮಹಾವಿಷ್ಣುವಿನ ರೋಮಕೂಪಗಳಿಂದ ಎಲ್ಲ ಸೃಷ್ಟಿ ಸರ್ಗ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಮತ್ತೆ ಅದು ಲೌಕಿಕ ಕಾರಣ ಅಂದ್ರೆ ಅದು ಮತ್ತೆ ಸೃಷ್ಟಿ ಒಳಗಡೆ ಆಗುವಂತ ಏನಂತ ಹೇಳ್ತಾರೆ, ಸರ್ಗ ಆದ್ಮೇಲೆ ವಿಸರ್ಗ. ಆ ಒಂದು ವಿಸರ್ಗ ಅನ್ನುವಂಥದ್ದು ಲೌಕಿಕ ಕಾರಣದ ಕಕ್ಷೆಯಲ್ಲಿ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಅದ್ವೈತ ಅನ್ನುವಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದ್ವೈತ ಆಚಾರ್ಯರು. ಅಂದ್ರೆ ಮೊದಲಿಗೆ ಕಾರಣೋದಕ ಶಾಯ ವಿಷ್ಣುವಿನಿಂದ ಬ್ರಹ್ಮಾಂಡಗಳು ಬರುತ್ತೆ, ಅಲ್ಲಿಗೆ ಗರ್ಭೋದಕ ಶಾಯ ವಿಷ್ಣುವಿನ ಒಂದು ಆವಿರ್ಭಾವ ಆಗುತ್ತೆ. ಅಲ್ಲಿ ಗರ್ಭೋದಕ ಶಾಯ ವಿಷ್ಣು ಏನ್ ಬರ್ತಾರೆ, ಅವರಿಂದ ಬ್ರಹ್ಮನ ಸೃಷ್ಟಿಯಾಗಿ ಬ್ರಹ್ಮನಿಂದ ನಂತರ ಈ ಒಂದು ವಿಸರ್ಗ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹೀಗೆ ಆ ಒಂದು ಮೂಲ ಕಾರಣ ಆದಂತವ್ರು ಅದ್ವೈತಾಚಾರ್ಯರು ಇಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರನ್ನ ವಿಷ್ಣುವಿನ ರೂಪ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಅದ್ವೈತಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳಿಗೆ ದಾಸ್ಯ ಭಾವದಲ್ಲಿ ಅವರು ಭಗವಂತನ ಸೇವೆಯನ್ನ ಮಾಡೋದಕ್ಕೆ ಇಲ್ಲಿ ಭೂಮಿ ಮೇಲೆ ಆವಿರ್ಭವಿಸಿದ್ದಾರೆ. ಆದ್ರೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ, ವಿಷ್ಣುವಿನ ಅವತಾರ ಆದಂತಹ ಅದ್ವೈತಾಚಾರ್ಯರು ಕೂಡ ಭಗವಂತನ ಸ್ವಾಂಶ ವಿಸ್ತರಣೆ, ಇಬ್ಬರು ಕೂಡ ಅದ್ವೈತ
ಅದ್ವೈತ ಅಂದ್ರೆ ಎರಡು ಬೇರೆ ಅಲ್ಲ ಒಂದೇ ಅಂತ ಹೇಳುವಂತದ್ದು. ಹಾಗೆ ಅವ್ರ ಹೆಸರೇ ಹೇಳುವಂತೆ ಅವರು ಕೃಷ್ಣನಿಗೂ ಅವರಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಆದ್ರೆ ಆದ್ರೂ ಕೂಡ ಇಲ್ಲಿ ಉತ್ಪ್ರೇಕ್ಷಿತವಾಗುವಂತ ವಿಷಯ ಏನಿದೆ ಅಂತಂದ್ರೆ ಅವರು ದಾಸ್ಯ ಭಾವದಲ್ಲಿ ಕೃಷ್ಣನನ್ನ ಆರಾಧನೆ ಮಾಡ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸೇವೆನ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 1. ಮಾತಾಜಿ ಸ್ಕ್ರೀನ್ ಬಂದಿದೆ ಅಲ್ಲ, ಸ್ಕ್ರೀನ್ ಬಂದಿದೆ ಅಲ್ಲ? ಅದು ಕಾಣ್ತಿಲ್ಲ ಮಾತಾಜಿ. ಎಸ್ ಮಾತಾಜಿ, ಇದೆ ಮಾತಾಜಿ. ಬಂದಿದೆ. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಶ್ಲೋಕ 1. ವಂದೇ ತಾಂ ಶ್ರೀಮದ್ ಅದ್ವೈತ ಆಚಾರ್ಯಂ ಅದ್ಭುತಂ ಚೇಷ್ಟಿತಂ ಯಸ್ಯ ಪ್ರಸಾದಾತ್ ಅಗ್ನೋ ಅಪಿ ತತ್ ಸ್ವರೂಪಂ ನಿರೂಪಯೇತ್. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ, ಗಾಯತ್ರಿ ದೇವಿ ಮಾತಾಜಿ, ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ? ಓದಿ. ಶ್ಲೋಕ 1. ಮಾತಾಜಿ ದೊಡ್ಡ ಮಾಡಕ್ ಆಗತ್ತಾ? ಸಾಕು ಮಾತಾಜಿ. ಶ್ಲೋಕ 1. ವಂದೇ ತಂ ಶ್ರೀಮದ್ ಅದ್ವೈತ ಆಚಾರ್ಯಂ ಅದ್ಭುತ ಚೇಷ್ಟಿತಂ ಯಸ್ಯ ಪ್ರಸಾದಾತ್ ಆಜ್ಞೋಪಿ ತತ್ಸ್ವರೂಪಂ ನಿರೂಪಯೇತ್. ತುಂಬಾ ಆ ಕಡೆ ಕೊಟ್ಟೋಗಿದ್ದು ಮಾತಾಜಿ. ನೀವೇ ಮಾಡಿ ಮಾತಾಜಿ, ನಿಮ್ಮಲ್ಲೇ, ಆಗ ಸರಿ ಆಗ್ತದೆ. ಮಾಡ್ಕೊಂಡೆ ಮಾತಾಜಿ. ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಅವರಿಗೆ ಶ್ರೀಮತ್ ಎಲ್ಲ ಮಹತ್ತುಗಳನ್ನು ಪಡೆದಿರುವ ಅದ್ವೈತ ಆಚಾರ್ಯಂ ಶ್ರೀ ಅದ್ವೈತ ಆಚಾರ್ಯರಿಗೆ ಅದ್ಭುತ ಚೇಷ್ಟಿತಂ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಕಾರ್ಯಗಳನ್ನು ಮಾಡುವ ಯಸ್ಯ ಯಾರ ಪ್ರಸಾದ ಅನುಗ್ರಹದಿಂದ ಆಜ್ಞಾ ಅಪಿ ಮೂರ್ಖನೂ ಕೂಡ ತತ್ವ ಸ್ವರೂಪಂ ಅವರ ವ್ಯಕ್ತಿತ್ವದ ಲಕ್ಷಣಗಳನ್ನು ನಿರೂಪಯೇತ್ ವಿವರಿಸಬಲ್ಲರು. ಅನುವಾದ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಯಾರ ಕಾರ್ಯಚಟುವಟಿಕೆಗಳು ಅದ್ಭುತ ಸ್ವರೂಪವಾಗಿದ್ದವೆಯೋ ಆ ಅದ್ವೈತ ಆಚಾರ್ಯರಿಗೆ ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವರ ಅನುಗ್ರಹದಿಂದಾಗಿ ಒಬ್ಬ ಮೂರ್ಖ ವ್ಯಕ್ತಿಯು ಕೂಡ ಅವರ ಅಟೆಂಡೆನ್ಸ್ ಲಿಂಕ್ ಬಂದಿದೆ ಮಾತಾಜಿ, ಒಂಚೂರು ನೋಡಿ. ವ್ಯಕ್ತಿತ್ವದ ಲಕ್ಷಣಗಳನ್ನು ವಿವರಿಸಬಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳ್ತಾ ಇದ್ದಾರೆ ಯಾರ ಕಾರ್ಯಚಟುವಟಿಕೆಗಳು ಅದ್ಭುತ ಸ್ವರೂಪದ್ದಾಗಿದ್ದೇವೆ ಅಂತ. ಅಂದ್ರೆ ಅದ್ವೈತಾಚಾರ್ಯರ ಕಾರ್ಯಗಳು ಅದು ಅದ್ಭುತ ಸ್ವರೂಪದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಅದ್ವೈತಾಚಾರ್ಯರ ಕೊಡುಗೆ ಏನು ಅಂತ ಯಾರಾದ್ರೆ ಹೇಳ್ತೀರಾ? ಹರೇ ಕೃಷ್ಣ. ಅದ್ವೈತಾಚಾರ್ಯರು ಅವರ ಕೋರಿಕೆಯ ಮೇಲೆಗೆ ಬರುವಂತ ಚೈತನ್ಯ ಮಹಾಪ್ರಭು ಅವರು ಅವರು ಆರಾಧಿಸಿ ಅವರು ಪ್ರೇ ಮಾಡಿ ಚೈತನ್ಯ ಮಹಾಪ್ರಭುನ ಬರಮಾಡಿಸ್ಕೊಂಡು ಹರೇ ಕೃಷ್ಣ ಸಾಲಿಗ್ರಾಮ ರೂಪದಲ್ಲಿ ಪೂಜೆ ಮಾಡಿದ್ರು ಮಾತಾಜಿ. ಜನರನ್ನು ಉದ್ಧರಿಸಲಿಕ್ಕೆ ಸಾಧ್ಯವಿಲ್ಲ, ನೀವು ಬನ್ನಿ ಅಂತ ಕರೆಯೋದು. ಹಾ ಮಾತಾಜಿ. ಅಂದ್ರೆ ಭಗವಂತನ ಸಾಲಿಗ್ರಾಮಕ್ಕೆ ಪ್ರತಿದಿನ ತುಳಸಿ ಮತ್ತೆ ಗಂಗಾ ಜಲವನ್ನ ಅರ್ಪಿಸಿ ಭಗವಂತನನ್ನ ಬೇಡ್ಕೋತಾರೆ. ನನ್ನಿಂದ ಈ ಒಂದು ಕಲಿಯುಗದ ಪತಿತಾತ್ಮರನ್ನ ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ನೀವು ಬಂದ್ರೆ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಬರುವಂತೆ ಅವರು ಕೋರ್ಕೊಂತಾರೆ. ಅದನ್ನಲ್ಲಿ ಅದ್ಭುತವಾದ ಸ್ವರೂಪ ಅಂತ ಹೇಳಿ ಸ್ವರೂಪದ್ದಾಗಿದೆ ಅವರ ಚಟುವಟಿಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಅದ್ವೈತ ಆಚಾರ್ಯರಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಅವರ ಅನುಗ್ರಹದಿಂದ ಒಬ್ಬ ಮೂರ್ಖ ವ್ಯಕ್ತಿಯು ಕೂಡ ಅವರ ವ್ಯಕ್ತಿತ್ವದ ಲಕ್ಷಣಗಳನ್ನು ವಿವರಿಸಬಲ್ಲ. ಭಗವದ್ಗೀತೆಯಲ್ಲಿ ಬರುವಂತದ್ದು ಮೂಕಂ ಕರೋತಿ ವಾಚಾಳಿ ಅಂತ, ಪಂಕುಂ ಲಂಘಯತೆ ಗಿರಿಂ ಅಂತ. ಅಂದ್ರೆ ಯಾವಾಗ ನಮ್ಗೆ ವೈಷ್ಣವರ ಒಂದು ಏನಂತ ಹೇಳ್ತಾರೆ, ಅವರ ಕರುಣೆ ಅನ್ನುವಂಥದ್ದು, ಅವರ ಕೃಪೆ ಅನ್ನುವಂಥದ್ದು ಸಿಗುತ್ತೆ, ಆಗ ನಾವು ಮೂಕರು ಕೂಡ ಮಾತನಾಡ್ತಾರೆ ಅಂತ. ಹಾಗೆ ಇಲ್ಲಿ ಅಂತವರ ಒಂದು ಅಪಾರ ಕರುಣೆ ಅನುಗ್ರಹ ಏನ್ ಸಿಕ್ಕಿದೆ, ಆ ಕಾರಣದಿಂದ ಇಲ್ಲಿ ಒಬ್ಬ ಮೂರ್ಖ ವ್ಯಕ್ತಿ ಕೂಡ ಅವರ ವ್ಯಕ್ತಿತ್ವವನ್ನ ಲಕ್ಷಣಗಳನ್ನ ವಿವರಿಸೋದಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ನಾನೊಬ್ಬ ಮೂರ್ಖ, ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಅವರ ಕೃಪೆಯಿಂದ, ಅವರ ಅನುಗ್ರಹದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 2. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ, ನಿಮಗೆ ವಿಜಯವಾಗಲಿ.
ಶ್ರೀ ಚೈತನ್ಯ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಜಯ ವಿಜಯವಾಗಲಿ. ಬಾಕಿ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ನಿತ್ಯಾನಂದ ಭಗವಾನ್ ನಿತ್ಯಾನಂದರಿಗೆ ಜಯ. ಅದ್ವೈತ ಚಂದ್ರ ಅದ್ವೈತ ಆಚಾರ್ಯರು ವಿಜಯವಾಗಲಿ. ಜಯ ಗೌರ ಭಕ್ತ ವೃಂದ. ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತಗಣಕ್ಕೆ ಸಕಲ ಸನ್ಮಂಗಳವು ಉಂಟಾಗಲಿ. ಅನುವಾದ: ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಅತಿಶಯ ಕೀರ್ತಿವಂತರಾಗಲಿ. ಭಗವಾನ್ ನಿತ್ಯಾನಂದ ಕೀರ್ತಿ ಎಲ್ಲೆಡೆ ಮೊಳಗಲಿ. ಅದ್ವೈತ ಆಚಾರ್ಯರ ಘನತೆ ಹಾಗೂ ವೈಭವಗಳು ಚಿರಾಯುವಾಗಲಿ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತ ವೃಂದಕ್ಕೆ ಸಕಲ ಸನ್ಮಂಗಳಗಳು ಉಂಟಾಗಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಹಾಗೆ ಅದ್ವೈತಾಚಾರ್ಯರು ಇವರೆಲ್ಲರ ಒಂದು ಕೃಪೆಯಿಂದ ಈ ಒಂದು ವೈಭವ ಅನ್ನುವಂಥದ್ದು ಚೈತನ್ಯ ಚರಿತಾಮೃತ ಅದರ ಒಂದು ವೈಭವವನ್ನ ಚಿರಾಯುವಾಗಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಭಕ್ತ ವೃಂದ ಯಾರೆಲ್ಲ ಭಗವಂತನ ಈ ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ ಅಂತವರಿಗೆಲ್ಲರಿಗೂ ಕೂಡ ಸನ್ಮಂಗಳ ಆಗ್ಲಿ ಅಂತ ಹೇಳಿ ಹೇಳ್ತಾ ಅದ್ವೈತ ಆಚಾರ್ಯರ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ಮುಂದುವರಿಸ್ತಾ ಇದ್ದಾರೆ. ಶ್ಲೋಕ 3. ಪಾಚ ಶ್ಲೋಕಿ ಕಹೀಲ ಶ್ರೀ ನಿತ್ಯಾನಂದ ತತ್ವ ಶ್ಲೋಕದ್ವಯೇ ಕಹಿ ಅದ್ವೈತ ಆಚಾರ್ಯರ ಮಹತ್ವ. ಗಾಯತ್ರಿ ದೇವಿ ಮಾತಾಜಿ. ಶ್ಲೋಕ 3 ಓದ್ಲಿಯಾ ಮಾತಾಜಿ? ಓದಿ. ಪಂಚ ಶ್ಲೋಕೆ ಕಹೀಲ ಶ್ರೀ ನಿತ್ಯಾನಂದ ತತ್ವ ಶ್ಲೋಕದ್ವಯೇ ಕಹಿ ಅದ್ವೈತಾಚಾರ್ಯರ ಮಹತ್ವ. ಪಂಚಶ್ಲೋಕೆ 5 ಶ್ಲೋಕಗಳಲ್ಲಿ ಕಹಿಲ ವರ್ಣಿಸಿದ್ದೇನೆ ಶ್ರೀ ನಿತ್ಯಾನಂದ ತತ್ವ ಶ್ರೀ ನಿತ್ಯಾನಂದರ ಸಿದ್ಧಾಂತವನ್ನು. ಶ್ಲೋಕದ್ವಯೇ 2 ಶ್ಲೋಕಗಳಲ್ಲಿ ಕಹಿ ವರ್ಣಿಸುತ್ತಾ ಅದ್ವೈತಾಚಾರ್ಯರ ಮಹತ್ವ ಕೀರ್ತಿ ವೈಭವಗಳನ್ನು ನಿರೂಪಿಸುತ್ತೇನೆ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದು ನಾನು 5 ಶ್ಲೋಕಗಳಲ್ಲಿ ಭಗವಾನ್ ನಿತ್ಯಾನಂದರ ತತ್ವಗಳನ್ನು ವರ್ಣಿಸಿದ್ದೇನೆ. ಅಲ್ಲಿಂದ ಮುಂದಿನ 2 ಶ್ಲೋಕಗಳಲ್ಲಿ ಶ್ರೀ ಅದ್ವೈತ ಆಚಾರ್ಯರ ಕೀರ್ತಿ ವೈಭವಗಳನ್ನು ನಿರೂಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, 5 ಶ್ಲೋಕಗಳಲ್ಲಿ ಭಗವಾನ್ ನಿತ್ಯಾನಂದರ ತತ್ವಗಳನ್ನ ವರ್ಣಿಸ್ತಾ ಇದ್ದಾರೆ. ಮುಂದಿನ 5 ಶ್ಲೋಕಗಳನ್ನು ಕೂತೀನಿ. ಅದಾದ ನಂತರ ಬರುವ 2 ಶ್ಲೋಕಗಳಲ್ಲಿ ಅದ್ವೈತ ಆಚಾರ್ಯರ ಕೀರ್ತಿ ಮತ್ತೆ ವೈಭವಗಳನ್ನ ಅದ್ವೈತಾಚಾರ್ಯರ ಮಹಿಮೆಗಳನ್ನ ಮುಂದುವರಿಸ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ಲೋಕ 4. ಮಹಾವಿಷ್ಣು ಜಗತ್ಕರ್ತ ಮಯಾಯ ಯಹ ಸೃಜತಿ ಅಧಃ ತಸ್ಯಾವತಾರ ಏವಾಯಂ ಅದ್ವೈತ ಆಚಾರ್ಯ ಈಶ್ವರಃ. ಮಧುಮಯಿ ಮಾತಾಜಿ, ಪದ್ಮಾವತಿ ಮಾತಾಜಿ, ಪ್ರಸನ್ನ ಕುಮಾರ್ ಓದಿ. ಪ್ರೇಮ ರಾಘವ್ ಮಾತಾಜಿ ಓದಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮಹಾವಿಷ್ಣುರ್ಜಗತ್ಕರ್ತ ಮಾಯಾಯ ಸೃಜತಿ ಅಧಃ ತಸ್ಯಾವತಾರ ಏವಾಯಂ ಅದ್ವೈತಾಚಾರ್ಯ ಈಶ್ವರಃ. ಮಹಾವಿಷ್ಣುವು ನೈಮಿತಿಕ ಕಾರಣದ ಆಶ್ರಯ ಸ್ಥಾನವಾದ ಮಹಾವಿಷ್ಣುವು ಜಗತ್ಕರ್ತ ಈ ಜಗತ್ತಿನ ಸೃಷ್ಟಿಕರ್ತನು. ಮಾಯೆಯ ಶಕ್ತಿಯಿಂದ ಯಾರು ಸೃಜತಿ ಸೃಷ್ಟಿಸುತ್ತಾನೋ ಅಧಃ ಆ ಬ್ರಹ್ಮಾಂಡವು ತಸ್ಯ ಅವರ ಅವತಾರ ರೂಪ ಏವ ನಿಶ್ಚಯವಾಗಿ ಅಯಂ ಈ ಅದ್ವೈತ ಆಚಾರ್ಯರು ಈಶ್ವರಃ ಐಹಿಕ ಕಾರಣದ ಆಶ್ರಯ ಸ್ಥಾನವಾದ ಪರಮಪ್ರಭು. ಅನುವಾದ: ಭಗವಾನ್ ಅದ್ವೈತ ಆಚಾರ್ಯರು ಮಹಾವಿಷ್ಣುವಿನ ಅವತಾರ. ಮಹಾವಿಷ್ಣುವಿನ ಕಾರ್ಯವಾದರೂ ಮಾಯೆಯ ಚಟುವಟಿಕೆಗಳ ಮೂಲಕ ಸುವ್ಯವಸ್ಥಿತ ಜಗತ್ತನ್ನು ಸೃಷ್ಟಿಸುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮಾತಾಜಿ ಅಲ್ಲ? ಎಸ್ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಭಗವಾನ್ ಅದ್ವೈತ ಆಚಾರ್ಯರು ಅವರು ಸ್ವತಃ ಮಹಾವಿಷ್ಣುವಿನ ಅವತಾರ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ, ಈ ಒಂದು ಸೃಷ್ಟಿ ಕಾರ್ಯದಲ್ಲಿ
ತೊಡಗಿದ್ದಾರೆ. ಆ ಸೃಷ್ಟಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಮಹಾಮಾಯೆಯ ಚಟುವಟಿಕೆಗಳ ಮೂಲಕ ಅದನ್ನ ಈ ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಬ್ರಹ್ಮಾಂಡದ ಸೃಷ್ಟಿಯನ್ನ ಮಹಾವಿಷ್ಣು ಆದಂತಹ ಕಾರಣೋದಕಶಾಹಿ ವಿಷ್ಣುವಿನ ರೋಮಕೂಪಗಳಿಂದ ಬರುತ್ತೆ. ಆ ಒಂದು ಬ್ರಹ್ಮಾಂಡವನ್ನ ಯಾರು ಅದನ್ನ ನಿರ್ವಹಣೆ ಮಾಡ್ತಾರೆ ಅಂದ್ರೆ ದುರ್ಗಾದೇವಿ. ಆ ದುರ್ಗಾದೇವಿ ಅವಳು ಸ್ವತಃ ಮಹಾಮಾಯೆ. ಅವಳ ಒಂದು ನಿಯಂತ್ರಣದಲ್ಲಿ ಅದನ್ನ ಒಪ್ಪಿಸ್ತಾರೆ. ಆಗ ಅಲ್ಲಿ ಒಳಗಡೆ ಮತ್ತೆ ತಿರುಗಿ ಅವಳಿಗೆ ಕೊಟ್ಟಂತಹ ವಸ್ತುಗಳು ಏನಿದೆ ಅದನ್ನ ಬಳಸಿ ಈ ಒಂದು ಭೌತಿಕ ಜಗತ್ತಿನ ಸೃಷ್ಟಿ ಆಗತ್ತೆ. ಅದು ಅವಳ ಒಂದು ಚಟುವಟಿಕೆಗಳ ಮೂಲಕ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವತಃ ಆ ಒಂದು ವಿಷ್ಣುವಿನ ಅವತಾರವೇ ಅದ್ವೈತಾಚಾರ್ಯರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 5. ಅದ್ವೈತಂ ಹರಿಣಾದ್ವೈತಾತ್ ಆಚಾರ್ಯಂ ಭಕ್ತಿ ಶಂಸನಾತ್ ಭಕ್ತಾವತಾರಂ ಈಶಂ ತಂ ಅದ್ವೈತ ಆಚಾರ್ಯಂ ಆಶ್ರಯೇ. ಹರೇ ಕೃಷ್ಣ. ಮಧುಮಯಿ ಮಾತಾಜಿ, ಪದ್ಮಾವತಿ ಮಾತಾಜಿ, ಪ್ರಸನ್ನ ಕುಮಾರ್, ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ ಶ್ಲೋಕ? 5. ಓದ್ತೇನೆ, 1 ನಿಮಿಷ ಮಾತಾಜಿ. ಅದ್ವೈತಂ ಹರಿಣಾದ್ವೈತಾತ್ ಆಚಾರ್ಯಂ ಭಕ್ತಿ ಶಂಸನಾತ್ ಭಕ್ತಾವತಾರಂ ಈಶಂ ತಂ ಅದ್ವೈತ ಆಚಾರ್ಯಂ ಆಶ್ರಯೇ. ಅದ್ವೈತಂ ಅದ್ವೈತರೆಂದು ಖ್ಯಾತರಾದ ಹರಿಣ ಪ್ರಭು ಹರಿಯ ಜೊತೆ ಅದ್ವೈತಾತ್ ಅವನಿಗಿಂತ ಬೇರೆಯಲ್ಲದವರಾಗಿರುವ ಆಚಾರ್ಯಂ ಆಚಾರ್ಯರೆಂದು ಪ್ರಸಿದ್ಧರಾದ ಭಕ್ತಿ ಶಂಸನಾಥ್ ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಪ್ರಚಾರದಿಂದ ಭಕ್ತ ಅವತಾರಂ ಭಕ್ತನಾಗಿ ಎತ್ತಿರುವ ಅವತಾರ ಈಶಂ ಪರಮ ಪ್ರಭುವಿಗೆ ಅವರಿಗೆ ಅದ್ವೈತ ಆಚಾರ್ಯಂ ಅದ್ವೈತ ಆಚಾರ್ಯರಿಗೆ ಆಶ್ರಯೇ ಶರಣಾಗತನಾಗುತ್ತೇನೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರು ಪರಮ ಪ್ರಭುವಿಗಿಂತ ಭಿನ್ನರಲ್ಲ, ಆದ್ದರಿಂದ ಅವರನ್ನು ಅದ್ವೈತ ಎನ್ನುತ್ತಾರೆ. ಅದ್ವೈತರು ಭಕ್ತಿ ಪಂಥದ ಪ್ರಸಾರವನ್ನು ಕೈಗೊಂಡಿದ್ದರಾದ್ದರಿಂದ ಅವರನ್ನು ಆಚಾರ್ಯ ಎಂದು ಕರೆಯಲಾಗಿದೆ. ಅವರು ಪರಮಪ್ರಭು ಹಾಗೂ ಪ್ರಭು ಭಕ್ತನ ಅವತಾರ. ಆದ್ದರಿಂದ ನಾನು ಅವರಲ್ಲಿ ಆಶ್ರಯ ಪಡೆಯುತ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದ್ವೈತಾಚಾರ್ಯರು ಯಾರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರನ್ನ ಅದ್ವೈತ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅವರು ಸ್ವತಃ ಭಗವಂತನ ಸ್ವಾಂಶ ವಿಸ್ತರಣೆ. ಅವರಿಗೂ ಭಗವಂತನಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಹಾಗಾಗಿ ಅವರನ್ನ ಅದ್ವೈತ ಅಂತ ಇಲ್ಲಿ ಕರಿತಾ ಇದೀವಿ. ಮತ್ತೆ ಅದ್ವೈತ ಆಚಾರ್ಯ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅವರು ಭಕ್ತಿ ಪಂಥವನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಸಾರ ಮಾಡುವುದರಲ್ಲಿ ಅವರು ಕಾರ್ಯಗತರಾದ ಕಾರಣ ಅವರನ್ನ ಇಲ್ಲಿ ಆಚಾರ್ಯ ಗುರು ಅಂತ ಕೂಡ ಕರಿತಾ ಇದ್ದೀವಿ. ಮತ್ತೆ ಅವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವತಃ ಪ್ರಭು ಭಗವಂತ ವಿಷ್ಣು ಅವನು ಮತ್ತೆ ಅವನು ಇಲ್ಲಿ ಪ್ರಭುವಿನ ಅವತಾರ ಕೂಡ, ಪ್ರಭುವಿನ ಭಕ್ತಾವತಾರ. ಅಂದ್ರೆ ಸೇವೆ ಮಾಡ್ತಾ ಇದ್ದಾನೆ, ಕೃಷ್ಣನ ಸೇವೆಯನ್ನ ನೇರವಾಗಿ ಮಾಡೋದಕ್ಕಾಗಿ ಬಂದಿದ್ದಾನೆ. ಹೀಗಾಗಿ ಅವನು ಅದ್ರ ಪ್ರಭುರು ಕೂಡ ಪ್ರಭುವಿನ ಭಕ್ತ ಅವತಾರ ಕೂಡ. ಆದ್ದರಿಂದ ನಾನು ಅವರಲ್ಲಿ ಆಶ್ರಯ ಪಡಿತಾ ಇದ್ದೀನಿ, ಅವರ ಒಂದು ಆಶ್ರಯವನ್ನ ಕೋರ್ಕೋತಾ ಇದ್ದೀನಿ ಅಂತ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ಕೊತಾ ಇದ್ದಾರೆ. ಶ್ಲೋಕ 6. ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ ಯಹಾರ ಮಹಿಮನ ಹೇ ಜೀವೇರ ಗೋಚರ. ಪದ್ಮಾವತಿ, ಪ್ರಸನ್ನ ಕುಮಾರ್, ಪ್ರೇಮ ರಾಘವ್ ಮಾತಾಜಿ, ಉಮಾ ಕುಲಕರ್ಣಿ ಮಾತಾಜಿ. ಆರತಿ ಮಾತಾಜಿ. ಓದ್ಲ ಮಾತಾಜಿ ನಾನು? ಓದಿ ಮಾತಾಜಿ. ಯಾರು? ನಂದಿನಿ. ಓದಿ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ ಯಾನ್ರಹಾರ ಮಹಿಮನ ಹೇ ಜೀವೇರ ಗೋಚರ. ಅದ್ವೈತಾಚಾರ್ಯರು ಗೋಸಾಯಿ ಪರಮಪ್ರಭು ಸಾಕ್ಷಾತ್ ಈಶ್ವರ ಪ್ರತ್ಯಕ್ಷ ದೇವೋತ್ತಮ ಪರಮ ಪುರುಷನೇ ಆಗಿದ್ದಾನೆ. ಯಾನ್ಹರ ಮಹಿಮಾ ಯಾರ ಕೀರ್ತಿ ವೈಭವಗಳು ನಹೆ ಅಲ್ಲ, ಜೀವೇರ ಗೋಚರ ಸಾಮಾನ್ಯ ಜೀವಿಗಳ ಬುದ್ಧಿಗೆ ನಿಲುಕುವ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿಗೆ ಜೈ. ಶ್ರೀ ಅದ್ವೈತ ಆಚಾರ್ಯರು ವಸ್ತುಶಃ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನೇ. ಅವರ ಭವ್ಯತೆಯು ಸಾಮಾನ್ಯ ಜೀವಿಗಳ ಗ್ರಹಿಕೆಯನ್ನು ಮೀರಿದ್ದಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಅದ್ವೈತಾಚಾರ್ಯರು ಅವರು ಮಹಾವಿಷ್ಣು, ಅವರು ಕೂಡ
ದೇವೋತ್ತಮ ಪರಮ ಪುರುಷನಿಗೆ ಸಮಾನ. ಆದ್ರೆ ಇಲ್ಲಿ ಅವರ ಒಂದು ಭವ್ಯತೆ ಅಂದ್ರೆ ಅವರ ಒಂದು ಗುಣಗಾನ ಅಥವಾ ಅವರ ಒಂದು ವಿಶೇಷತೆ ಅನ್ನುವಂಥದ್ದು ಅದು ಸಾಮಾನ್ಯ ಜನರು ಯಾರು ಬದ್ಧಾತ್ಮರಿದ್ದಾರೆ ಅವರಿಗೆ ಅದು ಅವರ ಗ್ರಹಿಕೆಗೆ ಮೀರಿರುವಂತದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರ ಈ ಒಂದು ಭಗವಂತನ ವಿಸ್ತರಣೆಗಳ ಬಗ್ಗೆ ಮತ್ತೆ ಅವರ ಒಂದು ಮಹಿಮೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 7. ಮಹಾವಿಷ್ಣು ಸೃಷ್ಟಿಕರೇನ ಜಗತ್ ಆದಿಕಾರ್ಯ ತಾರ ಅವತಾರ ಸಾಕ್ಷಾತ್ ಅದ್ವೈತ ಆಚಾರ್ಯ. ಆರತಿ ಮಾತಾಜಿ, ರೀನಾ ಮಾತಾಜಿ. ಹರೇ ಕೃಷ್ಣ. ಮಹಾವಿಷ್ಣು ಸೃಷ್ಟಿಕರೇನ ಜಗತ್ ಆದಿ ಕಾರ್ಯ ತಾಂಡ್ರಾವಕ ಅವತಾರ ಸಾಕ್ಷಾತ್ ಅದ್ವೈತ ಆಚಾರ್ಯ. ಮಹಾವಿಷ್ಣು ಮೂಲ ವಿಷ್ಣುವು ಜಗತ್ ಸೃಷ್ಟಿಯ ಕರೇನ ಮಾಡುತ್ತಾನೆ. ಜಗತ್ ಆದಿ ಐಹಿಕ ಪ್ರಪಂಚ ಕಾರ್ಯವೃತ್ತಿ ತಾಂಡ್ರ ಅವನ ಅವತಾರ ಆವಿರ್ಭಾವ ಸಾಕ್ಷಾತ್ ನೇರವಾಗಿ ಅದ್ವೈತ ಆಚಾರ್ಯ ಪ್ರಭು ಅದ್ವೈತ ಆಚಾರ್ಯರು. ಅನುವಾದ ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಮಹಾವಿಷ್ಣುವು ಬ್ರಹ್ಮಾಂಡಗಳ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಶ್ರೀ ಅದ್ವೈತ ಆಚಾರ್ಯರು ವಿಷ್ಣುವಿನ ಪ್ರತ್ಯಕ್ಷ ಅವತಾರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಹಾವಿಷ್ಣು ಬ್ರಹ್ಮಾಂಡಗಳ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಅಂದ್ರೆ ಈ ಒಂದು ಬ್ರಹ್ಮಾಂಡಗಳು ಬರ್ತಾ ಇರುವಂತದ್ದು ಮಹಾವಿಷ್ಣುವಿನ ಕೃಪೆಗಳಿಂದ. ಮತ್ತೆ ಅದ್ವೈತ ಆಚಾರ್ಯರು ವಿಷ್ಣುವಿನ ಪ್ರತ್ಯಕ್ಷ ಅವತಾರ. ಅವರು ಮಹಾವಿಷ್ಣುವಿನ ಅವರು ಬೇರೆ ಅಲ್ಲ, ಅದಕ್ಕಿಂತ ಭಿನ್ನ ಅಲ್ಲ. ಹಾಗಾಗಿ ಅದ್ವೈತಾಚಾರ್ಯರು ಅಂತಂದ್ರೆ ಮಹಾವಿಷ್ಣುವಿನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 8. ಯೇ ಪುರುಷ ಸೃಷ್ಟಿ ಸ್ಥಿತಿ ಕರೇನ ಮಾಯಯ ಅನಂತ ಬ್ರಹ್ಮಾಂಡ ಸೃಷ್ಟಿ ಕರೇನ ಲೀಲಾಯ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಿಯಾ? ಕೃಷ್ಣಮೂರ್ತಿ ಓದಿ ಬಾಪೂಜಿ. ಶ್ಲೋಕ 9. ಇಚ್ಛಾಯ ಅನಂತ ಮೂರ್ತಿ ಕರೇನ ಪ್ರಕಾಶ. 8 ಪ್ರಭುಜಿ. ಶ್ಲೋಕ 8. ಏ ಪುರುಷ ಸೃಷ್ಟಿ ಸ್ಥಿತಿ ಕರೇನ ಮಾಯಾಯ ಆನಂದ ಬ್ರಹ್ಮಾಂಡ ಸೃಷ್ಟಿ ಕರೇನ ಲೀಲಾಯ. ಏ ಪುರುಷ, ಆ ಮಹಾಪುರುಷನು ಸೃಷ್ಟಿ ಸ್ಥಿತಿ ಜಗತ್ತಿನ ಸೃಷ್ಟಿಯಾಗು ಪಾಲನೆ ಮಾಯಾಯ ಬಹಿರಂಗ ಶಕ್ತಿಯ ಮೂಲಕ ಅನಂತ ಬ್ರಹ್ಮಾಂಡ ಮೆರೆಯಿಲ್ಲದಷ್ಟು ಬ್ರಹ್ಮಾಂಡ ಸೃಷ್ಟಿ ನಿರ್ಮಾಣ ಕರೇನ ಮಾಡುತ್ತಾನೆ ಲೀಲಾಯ ಲೀಲೆಗಳಿಂದ. ಅನುವಾದ: ಆ ಪುರುಷನು ತನ್ನ ಬಹಿರಂಗ ಶಕ್ತಿಯಿಂದ ಬ್ರಹ್ಮಾಂಡಗಳ ಸೃಷ್ಟಿ ಹಾಗೂ ಪಾಲನೆ ಮಾಡುತ್ತಾನೆ. ಆತ ತನ್ನ ಲೀಲೆಗಳಲ್ಲಿ ಅಸಂಖ್ಯ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾನೆ ಹಾಗೂ ಅವನ್ನು ಪಾಲಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಆ ಮಹಾವಿಷ್ಣು ಅವ್ರೇನ್ ಮಾಡ್ತಾ ಇದ್ದಾನೆ, ತನ್ನ ಬಹಿರಂಗ ಶಕ್ತಿ ಅಂದ್ರೆ ಭಗವಂತ ಅವನು ಬಹಿರಂಗ ಶಕ್ತಿಯನ್ನ ಬಳಸ್ಕೊಂಡು ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮತ್ತೆ ಪಾಲನೆಯನ್ನ ಮಾಡ್ತಾ ಇದ್ದಾನೆ. ಮತ್ತೆ ಲೀಲೆಗಳಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಅಂದ್ರೆ ಅವನ ಲೀಲೆ ಅದು ಅಂತ ಹೇಳ್ತಾ ಇದ್ದಾರೆ. ಆ ಮಹಾವಿಷ್ಣುವಿನ ಪುರುಷಾವತಾರದ ಲೀಲೆಗಳಲ್ಲಿ ಅವನು ಅಸಂಖ್ಯಾತ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ ಮತ್ತೆ ಅವುಗಳನ್ನ ಪಾಲಿಸ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇದನ್ನೆಲ್ಲ ಮಾಡ್ತಾ ಇರುವಂತವ್ರೆ ಈಗ ಭೂಮಿ ಮೇಲೆ ಚೈತನ್ಯ ಮಹಾಪ್ರಭುಗಳ ಭಕ್ತರಾಗಿ ಭೂಮಿ ಮೇಲೆ ಒಂದು ಅದ್ವೈತಾಚಾರ್ಯರು ಆವಿರ್ಭವಿಸಿದ್ದಾರೆ. ಶ್ಲೋಕ 9. ಇಚ್ಛಾಯ ಅನಂತ ಮೂರ್ತಿ ಕರೇನ ಪ್ರಕಾಶ ಏಕ ಮೂರ್ತಿ ಕರೇಶ ಬ್ರಹ್ಮಾಂಡೆ ಪ್ರವೇಶ. ನಂದಿನಿ ಮಾತಾಜಿ, ರಾಜು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ. ಇಚ್ಛಾಯ ಅನಂತ ಮೂರ್ತಿ ಕರೇನ ಪ್ರಕಾಶ ಏಕ ಮೂರ್ತಿ ಕರೇನ ಬ್ರಹ್ಮಾಂಡೆ ಪ್ರವೇಶ. ಇಚ್ಛೆಯ ತನ್ನ ಮನೋಸಂಕಲ್ಪದಿಂದ ಅನಂತ ಮೂರ್ತಿ ಅಸಂಖ್ಯ ಮಿತಿಯಲ್ಲದಷ್ಟು ಮೂರ್ತಿಗಳನ್ನು ಕರೇನ ಮಾಡುತ್ತಾನೆ. ಪ್ರಕಾಶ ಅಭಿವ್ಯಕ್ತಿ ಏಕ ಒಂದೊಂದು ಮೂರ್ತೆ ರೂಪ ಕರೇನ ಮಾಡುತ್ತಾನೆ. ಬ್ರಹ್ಮಾಂಡೆ ಬ್ರಹ್ಮಾಂಡದಲ್ಲಿ ಪ್ರವೇಶ ಒಳ ಹೋಗುವುದು. ಅನುವಾದ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಈ ಪುರುಷನು ತನ್ನ ಸಂಕಲ್ಪದಿಂದ ತನ್ನನ್ನು ಅಸಂಖ್ಯ ಮಿತಿ ಇಲ್ಲದಷ್ಟು ಸಂಖ್ಯಾ ಮಿತಿ ಇಲ್ಲದಷ್ಟು ಮೂರ್ತಿಗಳಾಗಿ
ಪ್ರಕಟಿಸಿಕೊಳ್ಳುತ್ತಾನೆ. ಆ ರೂಪಗಳಲ್ಲಿ ಅವನು ಒಂದೊಂದು ಬ್ರಹ್ಮಾಂಡವನ್ನು ಪ್ರವೇಶಿಸುತ್ತಾನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಇಲ್ಲಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವನು ಮಹಾವಿಷ್ಣು, ಅವನ ಒಂದು ಸಂಕಲ್ಪ ಮಾತ್ರದಿಂದ ಈ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿ ಆಗ್ತಾ ಇದೆ. ಸೃಷ್ಟಿ ಆದ್ಮೇಲೆ ಅವನೇನಾಗ್ತಾ ಇದ್ದಾನೆ, ಗರ್ಭೋದಕಶಾಹಿ ವಿಷ್ಣುವಾಗಿ ಅಷ್ಟೊಂದು ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಕೂಡ ಅವನು ಗರ್ಭೋದಕಶಾಹಿ ವಿಷ್ಣುವಾಗಿ ಅವನು ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 10. ಸೆ ಪುರುಷೇರ ಅಂಶ ಅದ್ವೈತ ನಾಹಿ ಕಿಚ್ಚು ಭೇದ ಶರೀರ ವಿಶೇಷತರ ನಾಹಿಕ ವಿಚ್ಛೇದ. ರಾಜು ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 10. ಸೆ ಪುರುಷೇರ ಅಂಶ ಅದ್ವೈತ ನಾಹಿ ಕಿಚ್ಚು ಛೇದ ಶರೀರ ವಿಶೇಷ ತಾಂಗರ ನಾಹಿಕ ವಿಚ್ಛೇದ. ಸೆ ಆ ಪುರುಷೇರ ಪ್ರಭುವಿನ ಅಂಶ ಭಾಗ ಅದ್ವೈತ ಆಚಾರ್ಯರು ನಾಹಿ ಕಿಚು ಯಾವುದಾದರೂ ಭೇದ ವ್ಯತ್ಯಾಸ ಶರೀರ ವಿಶೇಷ ಇನ್ನೊಂದು ನಿರ್ದಿಷ್ಟ ದಿವ್ಯ ತಾಂಗರ ಅವನ ನಾಯಿಕ ವಿಚ್ಛೇದ ಬೇರ್ಪಡಿಕೆ ಇಲ್ಲ. ಅನುವಾದ ಪ್ರಭುಪಾದ ಅವರಿಂದ ಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರು ಆ ಪುರುಷನ ಅಂಶ, ಆದ್ದರಿಂದ ಅವನಿಗಿಂತ ಬೇರೆ ಆಚಾರ್ಯ ಅದ್ವೈತರು ಆ ಪುರುಷನ ಇನ್ನೊಂದು ರೂಪವೇ ಹೊರತು ಅವರಿಂದ ಬೇರ್ಪಟ್ಟವರಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಅದ್ವೈತಾಚಾರ್ಯರು ಅನ್ನುವಂಥದ್ದು ಅವರು ಪುರುಷಾವತಾರ, ಭಗವಂತನ ಸ್ವಾಂಶ ವಿಸ್ತರಣೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನೇನ್ ಮಾಡ್ತಾ ಇದ್ದಾನೆ, ಎಲ್ಲ ಸೃಷ್ಟಿಗಳನ್ನ ಈ ಬ್ರಹ್ಮಾಂಡಗಳ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ, ಮತ್ತೆ ಅದನ್ನ ನಿರ್ವಹಣೆ ಕೂಡ ಅವನೇ ಮಾಡ್ತಾ ಇದ್ದಾನೆ. ಹೀಗೆ ಅಂತಹ ಒಂದು ಅದ್ವೈತಾಚಾರ್ಯರಿಗೂ ಮತ್ತೆ ಮಹಾವಿಷ್ಣು ಇವರು ಅಂದ್ರೆ ಅದು ಒಂದೇ, ಅವರಿಬ್ರು ಕೂಡ ಮಹಾವಿಷ್ಣು ಸ್ವತಃ ಅಲ್ಲಿ ಅದ್ವೈತಾಚಾರ್ಯರಾಗಿ ಆವಿರ್ಭವಿಸಿರುವಂತದ್ದು. ಇವರಿಬ್ಬರಿಗೂ ಕೂಡ ಅವರಿಬ್ರು ಬೇರೆ ಬೇರೆ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಏನ್ ಮಾಡಿದಾರೆ ಮಾತಾಜಿ? ಟೈಮ್ ಆಯ್ತು ಮತ್ತೆ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ. 4:15 ನಂಗೆ ಇದು ಬರ್ತಾನೆ ಇಲ್ಲ ಟೆಂಪಲ್ ಲಿಂಕು. ಹರೇ ಕೃಷ್ಣ ಮಾತಾಜಿ. ಗೊತ್ತಿಲ್ಲ ಮಾತಾಜಿ, 4-5 ದಿವಸದಿಂದ ಬರ್ತಾನೆ ಇಲ್ಲ ನನ್ಗೆ. ಇದೇ ಟೆಂಪಲ್ ಲಿಂಕ್ ಇದೆ ಅಂದ್ರೆ ಕನೆಕ್ಟೇ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮಂಗಳಾರತಿ ಗ್ರೂಪ್ ಅಲ್ಲಿ ಇದ್ದೀರಾ ಮಾತಾಜಿ? ಮಂಗಳಾರತಿ ಗ್ರೂಪ್ದು ತಗೊಂಡೆ ನಾನು, ಅದು ಲಿಂಕುನು, ಅಂದ್ರೂ ಬರ್ತಾ ಇಲ್ಲ. ಕೆಳಗಿನ ಲಿಂಕ್ ಕೊಡ್ತೀನಿ ನೋಡಿ. ಕೆಳಗಿಂತ ಕೋಡ್ ಇದೆ ಅಷ್ಟೇ ನೋಡಿ. ದೊಡ್ಡ ಬರುತ್ತೆ ಮಾತಾಜಿ. ಹಳೆ ಲಿಂಕ್ ಅಲ್ಲಿ ಸಹ ಬರ್ತದೆ ಮಾತಾಜಿ. ಹಳೆ ಲಿಂಕ್ ಅಲ್ಲೂ ಬರ್ತಾ ಇಲ್ಲ. ಮೊಬೈಲ್ ಒಮ್ಮೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಅಂತೆ, ಆಗ ಬರ್ತದ ನೋಡಿ. ನೋಡೋಣ ಮಾತಾಜಿ, ನಾಳೆ ನೋಡ್ತೀನಿ. ಎರಡು ಹಾಕ್ತಾ ಇದೀನಿ ಮಾತಾಜಿ. ಒಂದು ಶಾರ್ಟ್ ಲಿಂಕ್ ಆಗ್ತಾ ಇದೆ, ಇನ್ನೊಂದು ಲಾಂಗ್ ಲಿಂಕ್, ಎರಡು ಇದೆ. ಅದು ಒತ್ತಿದ್ರೆ ಬರುತ್ತೆ ಮಾತಾಜಿ. ನಂದು ಹಂಗೆ ಶಾರ್ಟ್ ಲಿಂಕ್ ಅಲ್ಲೇ ಬರ್ತಾ ಇತ್ತು, ಅದೇ ಇರೋದು ನನ್ನ ಹತ್ರ, ಅಂದ್ರೆ ಬರ್ತಾನೆ ಇಲ್ಲ. ಇನ್ನೊಂದ್ಸತಿ ಸರಿಯಾಗಿ ಟ್ರೈ ಟ್ರೈ ಮಾಡ್ತೀನಿ ಮಾತಾಜಿ, ಮತ್ತೆ, ಬರುತ್ತೆ. ಬೆಳಗ್ಗೆ ಹಾ ಟ್ರೈ ಮಾತಾಜಿ, ಮಾಡ್ತೀನಿ. ನಿಮ್ಗೆ ಬೇಕಿದ್ರೆ ಕಳಿಸ್ತೇನೆ ಮಾತಾಜಿ. ಕಳ್ಸಿ ಮಾತಾಜಿ. ಓಕೆ ಮಾತಾಜಿ. ವಾಂಛಾ ಹರೇ ಕಲ್ಪತರುಭ್ಯಶ್ಚ ಕೃಷ್ಣ ಮಾತಾಜಿ. ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಆಡ್ ಮಾಡೋದಕ್ಕಿದ್ರೆ ದಯವಿಟ್ಟು ಆಡ್ ಮಾಡಿ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಅದು 5 ಶ್ಲೋಕಗಳು ಯಾವ್ದು ನಿತ್ಯಾನಂದ ಪ್ರಭುದು ಆಗೋಗಿದೆ ಮಾತಾಜಿ. ಈಗ 2 ಶ್ಲೋಕದಲ್ಲಿ, ಈಗ ಇದಕ್ಕಿಂತ ಹಿಂದೆ ಓದಿದ್ರಲ್ಲ, ಅದು 5 ಶ್ಲೋಕದಲ್ಲಿ ಆಗೋಗಿದೆ. ಈಗ 2 ಶ್ಲೋಕ ಇದು ಅದ್ವೈತಾಚಾರ್ಯರದು ಈ ಚಾಪ್ಟರ್ ಅಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ, 6ನೇ ಚಾಪ್ಟರ್ ಅಲ್ಲಿ. ಓಕೆ, 5 ಶ್ಲೋಕ ಅಂದ್ರೆ 5 ಶ್ಲೋಕನು ನಿತ್ಯಾನಂದರ ಬಗ್ಗೆನೇ ಇದ್ದಿದ್ದ ಮಾತಾಜಿ. ಅದು 5 ಚಾಪ್ಟರ್ಸ್. ಅದಾಗೋಯ್ತು. ಅಲ್ಲ, 5ನೇ ಚಾಪ್ಟರ್ ಇದ್ದಿದ್ದು ನಿತ್ಯಾನಂದ ಪ್ರಭುಜಿದು 5 ಶ್ಲೋಕಗಳು ಅದಾಗೋಗಿದೆ. ಈಗ 2 ಶ್ಲೋಕಗಳು ಅದ್ವೈತಾಚಾರ್ಯರ ಮಹಿಮೆಗಳದಿರೋದು, ಅವ್ರ ಅದ್ವೈತ ತತ್ವನ ಈಗ 2 ಶ್ಲೋಕದಲ್ಲಿ ಅವರು ಇರೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ 6ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. 5 ಶ್ಲೋಕದಲ್ಲಿ ನಿತ್ಯಾನಂದರ ತತ್ವ ಇರೋದು ಅವರು 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಮಾತಾಜಿ. ಓಕೆ, ಈಗ ಈ 2 ಶ್ಲೋಕದಲ್ಲಿ ಅಂದ್ರೆ 6ನೇ ಚಾಪ್ಟರ್ ಅಲ್ಲಿ ಆ 2 ಶ್ಲೋಕ ಬರುತ್ತೆ ಅಂತ ನಮ್ಮ ಮಾತಾಜಿ. ಬರುತ್ತೆ, ಹೌದು, ಅದ್ರ ವಿವರಣೆ ಬರುತ್ತೆ ಡೀಟೇಲ್ ಆಗಿ. ಥ್ಯಾಂಕ್ಸ್ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.
ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಆಗಿದ್ರೆ ಎಂಡ್ ಮಾಡೋದ ಮಾತಾಜಿ? ಅಟೆಂಡೆನ್ಸ್ ಹಾಕಿ ಎಂಡ್ ಮಾಡಿ.